ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಬಹುಶಃ ಕರ್ನಾಟಕದ ಜನತೆ ಪಶ್ಚಾತ್ತಾಪದ ಮನೋಭಾವಕ್ಕೆ ಬಂದಿದ್ದಾರೆ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಪ್ರತಿದಿನವೂ ಕೂಡ ರಾಜಕಾರಣದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ಮೈತ್ರಿ ಸರ್ಕಾರದ ವಿರುದ್ಧ ಬಿಜೆಪಿಯ ಒಂದು ಆರೋಪಗಳು, ಅದಕ್ಕೆ ವಿರುದ್ಧವಾಗಿ ಮೈತ್ರಿ ಸರ್ಕಾರದವರು ಬಿಜೆಪಿಯ ವಿರುದ್ಧ ಪ್ರತ್ಯಾರೋಪಗಳು, ಒಟ್ಟಾರೆಯಲ್ಲಿ ಈ ಒಂದು ಆರೋಪ ಪ್ರತ್ಯಾರೋಪಗಳ ನಡುವೆ ಈ ಒಂದು ಕರ್ನಾಟಕದ ಸರ್ಕಾರ ನಡೀತಾ ಇದೆ, ರಾಜ್ಯ ಸರ್ಕಾರ ನಡೀತಾ ಇದೆ. ಈ ಒಂದು ಕುಸ್ತಿಯಲ್ಲಿ, ಈ ಒಂದು ಚೆಲ್ಲಾಟದಲ್ಲಿ, ಇಬ್ಬರ ನಡುವಿನ ಒಂದು ಚೆಲ್ಲಾಟದಲ್ಲಿ ಜನರು ಅಕ್ಷರಶಃ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಕುರಿತಾಗಿ ನಿನ್ನೆ ದಿನ ಒಂದು ಬಜೆಟ್ ಕೂಡ ನಡೀತು. ಆ ಬಜೆಟಲ್ಲಿ ಏನೆಲ್ಲ ಒಂದು ಅಂಶಗಳು ಬಂದಿದೆ ಅಂತ ನೋಡ್ತಾ ಹೋದರೆ, ಇದು ಕೇವಲ ಬಜೆಟ್ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಯ ಪ್ರಣಾಳಿಕೆಗಳಾಗಿ ಬದಲಾಗ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ನಿರೀಕ್ಷೆಗಳು ಕೂಡ ಬೆಟ್ಟದಷ್ಟಿತ್ತು. ಅದೇ ರೀತಿಯಲ್ಲಿ ಬಜೆಟ್ನಲ್ಲಿ ಕೆಲವು ಅನುದಾನಗಳನ್ನು, ಯೋಜನೆಗಳನ್ನು ಕೂಡ ಬೆಟ್ಟದಷ್ಟೇ ನೀಡಲಾಗಿದೆ. ಆದರೆ ಈಡೇರಿಸೋದೆಷ್ಟು ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಇವತ್ತಿನ ದಿನ ಉದ್ಭವವಾಗುತ್ತೆ. ಈ ಕುರಿತಾಗಿ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ನಿನ್ನೆ ದಿನ ಕೂಡ ಚರ್ಚೆಯನ್ನು ಮಾಡಿದ್ದೇವೆ. ಆದರೆ ಇವತ್ತಿನ ದಿನ ಕೂಡ ಅದೇ ರೀತಿಯಲ್ಲಿ ಒಂದು ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನ ದಿನ ಜನಸಾಮಾನ್ಯರು ಯಾವ ರೀತಿಯಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ, ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಕುರಿತಾಗಿ ಇಬ್ಬರು ಅತಿಥಿ ಗಣ್ಯರ ಜೊತೆ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಏನೇ ಇದ್ರೂ ಕೂಡ ಇವತ್ತಿನ ದಿನ ನೀವು ಕರೆ ಮಾಡಿ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಫೀರ್ ಮೊಹಮ್ಮದ್ ಅವರೇ, ಸಾಮಾಜಿಕ ಚಿಂತಕರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಮನೋಜ್ ಕಡವ, ಸಾಮಾಜಿಕ ಚಿಂತಕರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿನ್ನೆ ದಿನ ಬಜೆಟ್ ಮಂಡನೆಯಾಗಿದೆ. ಆ ಬಜೆಟನ್ನು ನೋಡ್ತಾ ಇದ್ರೆ ಬಹುಶಃ ಸರ್ವಧರ್ಮೀಯರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಸಾಕಷ್ಟು ಕ್ಷೇತ್ರಗಳಿಗೆ ಅನುದಾನವನ್ನು, ಎಲ್ಲ ಯೋಜನೆಗಳನ್ನು ಎಲ್ಲವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಬಜೆಟ್ನ ಕುರಿತಾಗಿ ನಿಮ್ಮ ಒಂದು ಅನಿಸಿಕೆಗಳೇನು ಸರ್? ಬಜೆಟ್ ದೇಶದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ, ಯಾವುದೇ ರಾಜ್ಯಗಳ ಅಭಿವೃದ್ಧಿಗೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದು ಎಂಬುದು ನನ್ನ ಮೊದಲ ಅನಿಸಿಕೆ. ಎಣಿಸಬಹುದು ಯಾಕೆ ಮಾರಕ ಎಂಬ ಪ್ರಶ್ನೆಯಲ್ಲಿ ಬಳಸಲಾಗಿದೆ ಅಂತ. ಖಂಡಿತ. ಯಾಕಂದರೆ ಇನ್ನೇನು ಏಪ್ರಿಲ್ ಮೇ ತಿಂಗಳಲ್ಲಿ ಮಹಾ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಳೆದ 1ನೇ ತಾರೀಕು ಮಂಡಿಸಲಾದಂಥ ಕೇಂದ್ರದ ಬಜೆಟ್ ಇರಬಹುದು, ಅಥವಾ ನಿನ್ನೆ ತಾನೇ ಮಂಡಿಸಲಾದಂಥ ರಾಜ್ಯದ ಬಜೆಟ್ ಇರಬಹುದು. ಈ ಬಜೆಟ್ನಲ್ಲಿ ಮಂಡಿಸಲಾದಂಥ ವಿಚಾರಗಳು ಯಾವ ರೀತಿಯಲ್ಲಿ ಜನರನ್ನು ತಲುಪುತ್ತವೆ ಎಂಬುದೇ ಇವಾಗ ನಮಗೆ ಸಂಶಯ. ನಾವು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೋ ಅಥವಾ ಯಾವುದೊಂದು ಕನಸಿನ ಸಾಮ್ರಾಜ್ಯದಲ್ಲಿ ಬದುಕ್ತಾ ಇದ್ದೇವೋ ಅಂತ ನಮಗೆ ಸಂಶಯ ಬರ್ತಾ ಇದೆ. ಈ ಮಂಡಿಸಲಾದಂಥ ಯಾವುದೇ ಬಜೆಟ್ಗಳು ಅನುಷ್ಠಾನಗೊಳ್ಳುವ ಬಗ್ಗೆ ಯಾವುದೇ ಖಾತರಿ ಇಲ್ಲ. ಕೇಂದ್ರದ ಬಜೆಟ್ ಇರಲಿ, ರಾಜ್ಯದ ಬಜೆಟ್ ಇರಲಿ. ಯಾಕಂದರೆ ಕೇಂದ್ರದ ಬಜೆಟ್ ಮಂಡಿಸಿ ಆಗಿದೆ, ಎಲ್ಲ ಆಗಿದೆ. ಅದು ಅನುಷ್ಠಾನಕ್ಕೆ ತರಬೇಕಾದ್ರೆ ಮುಂದಿನ ಸರ್ಕಾರ, ಮುಂದೆ ಚುನಾವಣೆಯ ಬಳಿಕ ಯಾವ ಸರ್ಕಾರ ಬರುತ್ತೋ ದೇವರಿಗೆ ಮಾತ್ರ ಗೊತ್ತು. ಆ ಸರ್ಕಾರ ಬಂದ ನಂತರ ಅವರು ಈ ಬಜೆಟನ್ನು ಯಾವ ರೀತಿಯಲ್ಲಿ ತಗೊಳ್ತಾರೋ, ಇದೇ ಸರ್ಕಾರ ಆದರೆ ಕೂಡ ಕಳೆದ ಬಜೆಟನ್ನು ಯಾವ ರೀತಿಯಲ್ಲಿ ತಗೊಳ್ತಾರೋ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಊಟ ಮಾಡಿದ್ದು ಇವತ್ತು ನೆನಪಿಲ್ಲದಂಥ ಕಾಲ, ನಿನ್ನೆ ಮಾತಾಡಿದ್ದು ಇವತ್ತು ರಾಜಕಾರಣಿಗಳಿಗೆ ಮಾತಾಡಿದ್ದು ನೆನಪಿಲ್ಲದಂಥ ಕಾಲ. ನಾನು ಹೇಳೇ ಇಲ್ಲ ಅಂತ ಹೇಳುವಂಥ ಕಾಲದಲ್ಲಿ ನಿನ್ನೆ ಮಂಡಿಸಲಾದ ಬಜೆಟ್ ನಾಳೆಗೆ ಅದು ಬಜೆಟ್ ಆಗಿರುತ್ತದೋ ಕಾಗದದ ಕಸ ಆಗಿರುತ್ತದೋ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಂದು ಕಡೆ ಹಾಗೆ. ಆದರೆ ರಾಜ್ಯದ ಬಜೆಟ್ ಇವತ್ತು ಮಂಡನೆ ಏನೋ ಆಗಿದೆ, ಅದಿನ್ನೂ ಚರ್ಚೆಗೆ ಬರಬೇಕು, ಅಲ್ಲಿಂದ ಅನುಮೋದನೆ ಪಡೀಬೇಕು. ಆಗ ಅನುಮೋದನೆ ಪಡೀಲಿಕ್ಕೆ ಅಲ್ಲಿ ಕಾಲೆಳೆಯಲಿಕ್ಕೆ ಬೇಕಾದಷ್ಟು ವಿರೋಧ ಪಕ್ಷದವರಿದ್ದಾರೆ, ತನ್ನದೇ ಆಡಳಿತ ಪಕ್ಷದವರೇ ಕಾಲೆಳೆಯಲಿಕ್ಕಿದ್ದಾರೆ. ಇದೆಲ್ಲದರ ಮಧ್ಯೆ ನಾವು ಇಲ್ಲಿ ತ್ರಿಶಂಕು ಸ್ವರ್ಗದಲ್ಲಿ ಇರುವಂಥ ಪರಿಸ್ಥಿತಿ ನಮ್ಮ ಪ್ರಜೆಗಳದ್ದು, ಅದು ದೇಶದಾದ್ಯಂತ ಇರೋ ಪ್ರಜೆಗಳು ಅನುಭವಿಸುವಂಥ ಒಂದು ಏನು ಹೇಳ್ತೇವೆ ನಾವು, ಒಂದು ಅತ್ಯಂತ ಕಷ್ಟದೊಂದು ಪರಿಸ್ಥಿತಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಕುರಿತಾಗಿ ಈಗಾಗಲೇ ಹೇಳಿದ್ರು, ಇರೋದೊಂದು ಯೋಜನೆಗಳು, ಅನುದಾನಗಳು ಎಲ್ಲವೂ ಕೂಡ ಮುಂದೊಂದು ದಿನಗಳಲ್ಲಿ ಕಾಗದದ ಕಸ ಆದರೂ ಆಗ್ಬೋದು. ನಿನ್ನೆ ದಿನ ಊಟ ಮಾಡಿದ್ದೆ ಇವತ್ತು ನೆನಪಿರುವುದಿಲ್ಲ ಅಂತ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳು, ಯೋಜನೆಗಳು ಎಲ್ಲವನ್ನು ಹೇಳಿದ್ದನ್ನು ನೆನಪಿಟ್ಕೊಂಡು ಅದನ್ನು ಈಡೇರಿಸೋದು ಕೂಡ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಇವರು ಹೇಳಿದರು. ಅವರ ಒಂದು ಅಭಿಪ್ರಾಯಗಳನ್ನು ಹೇಳಿದರು. ನಿಮ್ಮ ಒಂದು ಅನಿಸಿಕೆಗಳೇನು ನಿನ್ನೆ ಆದಂಥ ಒಂದು ಬಜೆಟಿನ ಕುರಿತಾಗಿ? ಅನುದಾನಗಳನ್ನು ಕೊಟ್ಟರು, ಅದನ್ನು ದೇವರು ಕೊಟ್ಟರು ಪೂಜಾರಿ ಬಿಡ ಅಂತೇಳಿ ಅದು ಲೆಕ್ಕಕ್ಕೆ ಎಲ್ಲ ಬರುವಾಗ ಇಲೆಕ್ಷನ್ ಎಲ್ಲ ಆಗಿ ಆಗ್ತದೆ. ಮತ್ತೆ ಇವರ ಹಣೆ ಬರ ಅಷ್ಟೇ. 10 ಕೋಟಿ ಅಂತ ಹೇಳಿದ್ರೆ 10 ಲಕ್ಷ ಆ ಸಂಕ್ಷನೆ ಕೊಡ್ತಾರೆ ನೋಡಿ. ಆ ಲಾಸ್ಟ್ ಟೈಮ್ ಉದಾಹರಣೆಗೆ ಶಾದಿ ಭಾಗ್ಯ ಅಂತ ಹೇಳಿತ್ತು, ಇವರು ಎಷ್ಟು ಅದಕ್ಕೆ ಕೊಟ್ಟಿದ್ದಾರೆ? 10 ಕೋಟಿ 100 ಕೋಟಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ನಿಜವಾಗಿ ನಾನು ಹೇಳಿದ್ರೆ ಒಂದು 50 ಲಕ್ಷ ಆದ್ರೂ ಅದರಲ್ಲಿ ಹೋಗಿದ್ದ ಇಲ್ವೋ ಗೊತ್ತಿಲ್ಲ. ಆ ಬಾಕಿ ಹಣ ಎಲ್ಲ ಏನ್ ಮಾಡ್ತಾರೆ ಇವರು? ಅಥವಾ ಸುಮ್ಮನೆ ಕುಶಾಲಿಗಾಗಿ ಹೇಳ್ತಾರೆ ನಾವು ನಿಮಗೆ ಇಷ್ಟು ಕೊಡ್ತೇವೆ, ಅದರಲ್ಲಿ ನಿಮಗೆ ಇಷ್ಟ ಆಗ್ತದೆ ಅಂತೇಳಿ. ನಿಜವಾಗಿ ನೋಡಿದರೆ ಆ ಒಂದು ಭಾಗ್ಯದಲ್ಲಿ
ಕೆಲವರಿಗೆ ಕಷ್ಟ ಅನುಭವಿಸಿದ್ದಾರೆ ಅವರು. ನೋಡಿ, ಈ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬರಿಗೆ ಒಬ್ಬರು ಮದುವೆ ಆಗುವಾಗ ಸಹಕಾರ ಮಾಡ್ತಾರೆ, ಹಣ ಇದ್ದವನು ಸಹಾಯ ಮಾಡ್ತಾನೆ. ಇದು ಬಂದ ಮೇಲೆ ಅವರಲ್ಲಿ ಹೋದ ಕೂಡಲೇ ನಿಮ್ಗೇನ್ರಿ 50,000 ಸರ್ಕಾರ ಕೊಡ್ತದೆ, ಅಲ್ಲಿ ಇದು ಕೊಡುವುದಿಲ್ಲ, ಅಲ್ಲಿ ಬರುವುದಿಲ್ಲ, ದಾರಿಯಲ್ಲಿ ಬಿದ್ದ ಪರಿಸ್ಥಿತಿಗಳು ಕೆಲವುಂಟು. ಆದ್ರಿಂದ ಈ ಒಂದು ಬಜೆಟ್ ಕೇವಲ ಒಂದು ಕಿವಿಗೆ ಹೂ ಮುಡಿಸುವಂತ ಬಜೆಟ್, ಯಾವುದನ್ನು ಮಾಡುವುದಿಲ್ಲ. ಎಷ್ಟು ಬಜೆಟ್ ಏನೋ ಕೊಡ್ತಾರೆ. ಸಾಲ ಮನ್ನಾ ಹೇಳಿದ್ರು. ಕೊಡಗಿನ ವಿಷಯ ನೋಡಿ, ಕರೆಕ್ಟ್ ಇಷ್ಟವರೆಗೂ ಮನೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಲಿಲ್ಲ. ಬರ್ತದೆ ಮುಖ್ಯಮಂತ್ರಿ ನಿಧಿಗೆ ಬೇಕಾದಷ್ಟು ಬರ್ತದೆ, ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಸಾಲ ಮನ್ನಾಕ್ಕೆ ಯೂಸ್ ಮಾಡ್ತಾರಾ, ಯಾವುದಕ್ಕೆ ಯೂಸ್ ಮಾಡುತ್ತೆ ಗೊತ್ತಿಲ್ಲ. ನಿಜವಾಗಿ ಅಲ್ಲಿ ಅವರಿಗೆ ಅರ್ಧದಾಸಿ ಕೆಲಸ ಅಲ್ಲಿ ಆಗಲಿಲ್ಲ. ಈಗಾಗಲೇ ನೀವು ಹೇಳಿದ್ರಿ ಮನೋಜ್ ಅವರೇ, ಏನು ಅಂತಂದ್ರೆ ಈ ಒಂದು ಪ್ರಾಥಮಿಕ ಶಿಕ್ಷಣಕ್ಕಾಗಿರ್ಬೋದು, ಅದೇ ರೀತಿಯಲ್ಲಿ ಮೀನುಗಾರಿಕೆಗಾಗಿರ್ಬೋದು, ಅಥವಾ ಒಂದು ಸಣ್ಣ ನೀರಾವರಿಗೆ ಆಗಿರ್ಬೋದು, ಅಥವಾ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಹೀಗೆ ಸಾಕಷ್ಟು ರೈತರಿಗಾಗಿರ್ಬೋದು ಸಾಕಷ್ಟು ಕೊಡುಗೆಗಳನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲೂ ಕೂಡ ಇದೊಂದು ನಿರಾಶಾದಾಯಕವಾದಂಥ ಬಜೆಟ್ ಅಂತ ನೀವ್ ಯಾಕೆ ಹೇಳ್ತೀರಿ ಅಂತ? ಬಜೆಟ್ ನಿರಾಶಾದಾಯಕ ಅಂತ ನಾನು ಹೇಳ್ತಾ ಇಲ್ಲ, ಬಜೆಟ್ ಆಶಾದಾಯಕ ಆಗಿದೆ. ಆದರೆ ಇದೀಗ ತಾನೇ ಪೀರ್ ಮೊಹಮ್ಮದ್ ಅವರು ಹೇಳಿದ ಹಾಗೆ ಎಷ್ಟರ ಮಟ್ಟಿಗೆ ಅದು ನಮಗೆ ಸಿಗುತ್ತೆ, ನಾವು ಬರೀ ಬಿಸಿಲು ಕುದುರೆಗಳಾಗ್ತಿದ್ದೇವೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ನಮಗೆ ಆ ಬಜೆಟ್ ಅಲ್ಲಿ ಏನು ಅವರು ಅನುದಾನವನ್ನು ಘೋಷಣೆ ಮಾಡಿರ್ತಾರ, ಯಾವ್ಯಾವ್ದು ಸವಾಲುಗಳನ್ನು ಹಾಕಿರ್ತಾರ, ಅದು ನಮಗೆ ಸಿಗ್ತದೆ. ಕಳೆದ ವರ್ಷ ಕೊಟ್ಟಂತಹ ಆಶ್ವಾಸನೆಗಳನ್ನು ಎಷ್ಟರ ಮಟ್ಟಿಗೆ ಅವರು ಈಡೇರಿಸಿದ್ದಾರೆ ಎಂಬುದರ ಅವಲೋಕನ ಮೊದಲು ಬಜೆಟ್ಗೆ 1 ತಿಂಗಳ ಮೊದಲು ಪತ್ರಿಕೆಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಬೇಕು. ಸಂಪೂರ್ಣ ಇದೇ ಕಳೆದ ಸರ್ತಿ ಉದಾಹರಣೆಗೆ ಯಾವುದು ದುಡಿಯುವ ಕೈಗೆ ಜೈ ಅಂತ ಹೇಳಿದ್ದಾರೆ. ಓಕೆ, ಕಾರ್ಮಿಕರಿಗೆ ಏನು ಶ್ರಮಿಕ ಸೌರಭ ಯೋಜನೆ 1.5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸಾ ವೆಚ್ಚ ಮರುಪಾವತಿ ಅಂತ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಬರುವ ವರ್ಷ ಹೇಳಬೇಕು ಡಿಸೆಂಬರ್ನೊಳಗೆ ಈ 1.5 ಲಕ್ಷ ಮರುಪಾವತಿಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ಕೊಟ್ಟಿದ್ದೇವೆ ಅನ್ನು ಡಿಕ್ಲೇರ್ ಮಾಡಿ ನಂತರ ಮುಂದಿನ ಬಜೆಟ್ ಅನ್ನು ಡಿಕ್ಲೇರ್ ಮಾಡಬೇಕು. ಅವರು ಅದನ್ನು ಮಾಡ್ತಿದ್ದಾರೆ. ಇವತ್ತು ಕೊಟ್ಟದೆಲ್ಲ, ಇವತ್ತು ಆಶ್ವಾಸನೆಗಳನ್ನು ಓಟಿಗಿಟ್ಟಿಸುವ ಒಂದು 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 ಮ್ಯಾನಿಫೆಸ್ಟೋ ಆಗಿ ಅಥವಾ ಒಂದು ಮತದ ಅಂದ್ರೆ ಚುನಾವಣೆಯ ಒಂದು ಮ್ಯಾನಿಫೆಸ್ಟೋ ಆಗಿ ಬದಲಾವಣೆ ಆಗ್ತಾ ಇದೆ. ಅದರ ಹೊರತು ಉಪಯೋಗ ಆಗುವಂತ ರೀತಿಯಲ್ಲ. ಈ ಹೊರಡಿಸುವಂತ ಆಶ್ವಾಸನೆಗಳಾಗ್ಲಿ, ಮಂಡಿಸಲಾದಂತ ಬಜೆಟ್ ಆಗ್ಲಿ, ಅದು ನಮ್ಮ ಬೇಸರ. ಸರ್ಕಾರ ಕೊಡುವಂತ ಅನುದಾನಗಳು ನಿಜವಾಗಿ ಹೌದು ಬಡವರಿಗೆ ತಲುಪಬೇಕು. ಆದ್ರೆ ಅಲ್ಲೂ ಏನು ಮಾಡ್ತಿದ್ದಾರೆ ಅಂತಾರೆ, 1 ರೂಪಾಯಿಗೆ ಅಕ್ಕಿ ಕೊಟ್ರು ಸ್ವಾಮಿ. 1 ರೂಪಾಯಿಗೆ ಅಕ್ಕಿ ಕೊಟ್ಟು ಕೆಲಸ ದುಡಿಯೋರ್ನು ಕೆಲಸಗಳನ್ನಾಗಿ ಮಾಡಲಿಲ್ಲ ಸರ್ಕಾರ. ಅದು ಯಾವುದೇ ಸರ್ಕಾರ ಇರಲಿ. ಇಲ್ಲಿ ಅತ್ಲಗಿಂದ ಕೇಂದ್ರ ಸರ್ಕಾರ ಹೇಳ್ತದೆ ನಿಮಗೆ 6,000 ರೂಪಾಯಿ ರೈತರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿ, ಪುನಃ ಅವರನ್ನು ಮೈಗಳನ್ನಾಗಿ ಮಾಡುವ ಕೆಲಸ ಅಲ್ವಾ? ಯಾಕೆ ಬೇಕು ಈ ಕೆಲಸ? ದುಡಿಯೋರು ದುಡಿದು ಬದುಕಲಿಕ್ಕೆ ಬೇಕಾದ ಹೆಲ್ಪ್ ಮಾಡಲಿ, ಹಣವನ್ನು ನೇರವಾಗಿ ಕೊಡುವುದಲ್ಲ. ಹಣವನ್ನು ಅಂತ ಹೇಳಿದ್ರೆ ಶ್ರಮಿಕ ವರ್ಗ ಸಾಯಂಕಾಲ ಅವರು ಕೆಲಸ ಆದ ನಂತರ ಗೊತ್ತಿದೆ, ಯಾಕಂದ್ರೆ ಸಾಯಂಕಾಲ ಸ್ವಲ್ಪ ಎಲ್ಲೆಲ್ಲಿಗೂ ಹೋಗ್ಬಿಟ್ಟು ಬರ್ತಾರೆ. ಅದಕ್ಕೆ ಪುನಃ ಇವರು ಸಹಕಾರ ಮಾಡಿದಾಗೆ ಆಯ್ತು. ಯಾಕೆ ಈ ಹಣವನ್ನು ಕೊಡುವಂಥದ್ದು? ಅಥವಾ 1 ರೂಪಾಯಿಗೆ ಅಕ್ಕಿ, ಇದು ಎಕ್ಸಾಂಪಲ್ಸ್ ಬಹಳಷ್ಟು ಇದೆ. 1 ರೂಪಾಯಿಗೆ ಅಕ್ಕಿ ತಗೊಂಡದನ್ನು ಊಟ ಮಾಡಿ ಆರಾಮದಲ್ಲಿ ಮಲ್ಕೊಳ್ಳು ಅಂತ ಏನ್ ಹೇಳ್ತೀರಿ ಸರ್? ಮಾಡ್ತಾರೆ. ಅವ್ರು ಹೇಳಿದ್ರು, ಈಗಾಗಲೇ ಹೇಳಿದ್ರು 1 ರೂಪಾಯಿಗೆ ಅಕ್ಕಿ ಕೊಡ್ತಾರೆ, 6,000 ರೂಪಾಯಿಗಳನ್ನ ಹಾಕ್ತಾರೆ ಅಂತ. ಎಷ್ಟೋ ಜನ ಕಷ್ಟದಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. 1 ರೂಪಾಯಿ ಅಕ್ಕಿ ಅಂತ ಹೇಳಿದ್ರು, ಆ ಒಂದು 1 ರೂಪಾಯಿ ಅಕ್ಕಿಯೂ ಕೂಡ ಕಷ್ಟಪಡುವಂತ ಅದೆಷ್ಟೋ ಜನರಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರ ಕೊಟ್ಟರೆ ತಪ್ಪೇನಿದೆ ಅಂತ, ಅವರಿಗೆ 6,000ಗಳನ್ನ ಖಾತೆಗೆ ಹಾಕೋದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ 70% ಮಿಸ್ಯೂಸ್ ಆಗ್ತದೆ, 30% ಎಲ್ಲಿಯಾದ್ರೂ ಯೂಸ್ ಆಗ್ಬೋದು. ಅಕ್ಕಿ ಕೊಂಡೋಗಿ ಬೇರೆಯವರಿಗೆ ಮಾರ್ತಾರೆ, ಆ ಹಣವನ್ನು ಮಿಸ್ಯೂಸ್ ಮಾಡ್ತಾರೆ. ಸರ್ಕಾರ ಹಣ ಕೊಟ್ಟರೆ ಕುಡಿತಾರೆ ಅಂತೇಳಿ ಅಕ್ಕಿ ಕೊಡ್ತದೆ, ಆದರೆ ಎಲ್ಲವೂ ಸರ್ಕಾರವನ್ನು ಹೇಳುವಾಗಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಏನನ್ನು ಕೊಟ್ಟರು ಕೂಡ ಪ್ರಯೋಜನ ಬಂದರೂ ಕೂಡ ಪ್ರಯೋಜನ ತಗೊಳ್ಳಿಕ್ಕೆ ತಯಾರಿಲ್ಲ. ಅಂದರೆ ಜನರು ಹೆಚ್ಚಿನವರು ಸ್ಥಿತಿಗತಿ ಮುಂದೆ ಹೋಗುವುದಿಲ್ಲ. ಈ ಮುಂಚೆ ಹೆಂಡತಿ ದುಡ್ದದನ್ನು ಕೊಂಡೋಗಿ ಕುಡಿತಿದ್ರು, ಈಗ ಅಕ್ಕಿ ಸಿಗ್ತದೆ, ಸಿದ್ದರಾಮಯ್ಯ ಕೊಡ್ತಾನೆ ನಿನ್ಗೇನು ಕೊಡು, ಅಕ್ಕಿ ಕೊಂಡೋಗಿ ಮಾರಿದ್ರು, ಕುಡಿದು ಬಂದರು. ಆ ಅಕ್ಕಿ ಕೊಟ್ಟೇನು ಪ್ರಯೋಜನ ಇತ್ತು? ಅಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟ್. ಈಗ ಅವರು ಅಷ್ಟೇ ಹೇಳಿದ್ರು, ಅಂದ್ರೆ ಕುಡಿದು ಬರ್ತೀರ ಅಂತ ನೀವು ಹೇಳಿದ್ರು. ಅದೇ ರೀತಿಯಲ್ಲಿ 1 ರೂಪಾಯಿ ಅಕ್ಕಿ ಕೊಡೋದ್ರಿಂದ ಮೈಗಳರನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಎಷ್ಟೋ ಜನ ಗಂಡ ಹೆಂಡತಿ ತುಂಬಾ ವಯಸ್ಸಾಗಿರುತ್ತೆ, ಅವರಿಗೆ ಮಗ ದುಡಿಯೋದಕ್ಕೆ ಯಾರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳು ಕಡಿಮೆ, ದುಡಿಯುವಂತ ಅವಕಾಶಗಳು ಕಡಿಮೆ, ಹಣ ಬರುವಂತ ಒಂದು ಅವಕಾಶಗಳು ಕಡಿಮೆ. ಅಂತ ಸಂದರ್ಭದಲ್ಲಿ ಸರ್ಕಾರಗಳು ಈ ಒಂದು ಅಕ್ಕಿ ಕೊಡುವಂತ ಒಂದು ಕೆಲಸಗಳನ್ನ ಮಾಡುತ್ತೆ. ಅದು ಅವರಿಗೆ ತುಂಬಾ ಉಪಯೋಗ ಆಗುತ್ತೆ. ಆ ಒಂದು 30 kg ಅಕ್ಕಿ ಅವರಿಗೆ ಸ್ವರ್ಗ ಸಿಕ್ಕಿದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ತಪ್ಪು ಅಂತ ಯಾಕೆ ಹೇಳ್ಬೇಕು ಅಂತ? ತಪ್ಪಲ್ಲ, ಮಿಸ್ಯೂಸ್ ಮಾಡ್ತಾರೆ ಜನರು, ಅದು ಹೇಳುವುದು. ಸರ್ಕಾರ ಭಾವಿಸೋದು ಸರಿ, ಆದರೆ ಜನರು ತುಂಬ ಮಿಸ್ಯೂಸ್. ಒಂದು ನೋಡಿ, ಎಕ್ಸಾಂಪಲ್ ಕೊಡ್ತೇನೆ. ಮುಂಚೆ ವೀರಪ್ಪ ಮೊಯ್ಲಿ ಇರುವಾಗ SC STಗೆ ಲ್ಯಾಂಡ್ ಕೊಟ್ಟಿದ್ರು. ಅವರು ಇನ್ನೊಮ್ಮೆ ಇಲೆಕ್ಷನ್ ಆಗಿ ಬಂದಾಗ ಅದೇ ಮಂದಿಯಿಂದ ಪುನಃ ಅಪ್ಲಿಕೇಶನ್ಸ್ಗಳು ಬಂದಿದೆ. ಅಲ್ಲಿ ಅವರು ಹೋಗಿ ಕೂಲಂಕುಷ ಚರ್ಚೆ ಇದು ಮಾಡಿದಾಗ ಒಬ್ಬನೂ ಮನೆಯಲ್ಲಿಲ್ಲ, ಯಾರಿಗೂ ಕೊಟ್ಟು ಬಿಟ್ಟಿದ್ದಾರೆ, ಕೊಟ್ಟು ಚೆಂದಿ ಕುಡಿದು ಆಗಿದೆ. ಪುನಃ ಇವರ ಹತ್ರ ಮನೆಯೂ ಇಲ್ಲ,
ಇರಲಿಕ್ಕೆ ಜಾಗವೂ ಇಲ್ಲ. ಪುನಃ ಸರ್ಕಾರ ಕೊಡಬೇಕು, ಸಾಧ್ಯ ಉಂಟಾ? ಅಲ್ಲ, ಹಾಗಾದ್ರೆ ಇದೆಲ್ಲ ಮಾಡುವಂತದ್ದು ದಲ್ಲಾಳಿಗಳು ಮತ್ತೆ ಮೀಡಿಯೇಟರ್ಸ್ಗಳು, ಅವ್ರು ಯಾವುದೋ ಒಂದು ಲಾಭಕ್ಕೋಸ್ಕರ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸರ್ಕಾರದವರದ್ದು ತಪ್ಪು ಅಂತ ಯಾಕೆ ಹೇಳ್ತಾರೆ? ಅಂದ್ರೆ ಸರ್ಕಾರದವರಿಗೆ ಒಳ್ಳೆ ಮನಸ್ಥಿತಿಗಳೇ ಇರುತ್ತೆ, ಅಧಿಕಾರಿಗಳು ಮಾಡುವಂತ ತಪ್ಪಿನಿಂದ ಸರ್ಕಾರದವ್ರು ಯಾಕೆ? ಸರ್ಕಾರದ ತಪ್ಪಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವೊಂದು ಚುನಾಯಿತ ಪ್ರತಿನಿಧಿ ಕಳಿಸ್ತೇವೆ, ಅವರು ನಮ್ಮ ಹತ್ರ ಎಷ್ಟು ಸಲ ಬರ್ತಾರೆ, ನೋಡಿ ಸರ್ಕಾರ ಇಷ್ಟಿಷ್ಟು ಕೊಟ್ಟಿದೆ, ಅದನ್ನು ಈ ರೀತಿ ಉಪಯೋಗಿಸಿ ಅಂತೇಳಿ ಹೇಳಲಿಕ್ಕೆ ಯಾರು ಸರ್ಕಾರ ಆದರೂ ಬರ್ತದ? ಅವರು ಇರುವುದಿಲ್ಲ. ಅವರು ಇಲ್ಲಿಂದ ಚುನಾಯಿತವಾಗಿ ಹೋದ್ಮೇಲೆ ಅವು ಯಾವ ಪಾರ್ಟಿಯಲ್ಲಿ ನನಗೆ ಎಷ್ಟು ಸಿಗ್ತದೆ, ಏನಾಗ್ತದೆ, ನಾ ಎಲ್ಲೆಲ್ಲಿ ಹೋಗೋದು, ಆಪರೇಷನ್ ಅಂತೇಳಿ ಒಂದು ವಾರ 2 ವಾರ ICUಯಲ್ಲಿ ಇಡೋದು, ಆಪರೇಷನ್ ಮಾಡ್ಲಿಕ್ಕೆ ಅಂತೇಳಿ 2 ವಾರ 3 ವಾರ ICUನಲ್ಲಿ ಇಡ್ತಾರೆ ಅವರು ಎಲ್ಲೆಲ್ಲಿ ಹೋಗಿ. ಆದರೆ ಅವ್ರು ಕೆಲಸ ಮಾಡೋದು ಯಾವ ಜನರದ್ದು? ಅವ್ರು ಹೋದದ್ದು ಯಾಕೆ, ಇಲೆಕ್ಟ್ ಆಗಿ ಹೋದದ್ದು ಯಾಕೆ? ನೋಡಿ, ಮೊನ್ನೆ ಬಜೆಟ್ನ ದಿವಸ ಕೆಲವು MLAಗಳು ಇಲ್ಲದೆ, ಪಾರ್ಟಿ ಬಿಡಿ, ಯಾವುದೇ ಪಾರ್ಟಿ ಆಗಲಿ ಏನೇ ಇರಲಿ, ಅವರಿಗೆ MLA ಸರ್ಟಿಫಿಕೇಟ್ ಕೊಟ್ಟದ್ದು ಯಾರು? ಜನರು. ಆ ಸರ್ಟಿಫಿಕೇಟ್ ಇದ್ದವನಿಗೆ ಅಲ್ಲೇ ಕುತ್ಕೊಳ್ಳಿಕ್ಕೆ ಸಾಧ್ಯ, ಅವ ಇಲ್ಲಂತ ಬೇರೊಬ್ಬ ಹೋಗ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಇವರು ಯಾವ ಇದರಲ್ಲಿ ತಪ್ಪಿಸಿ ಅವನು MLA ಅಂತ ಹೇಳ್ಕೊಳ್ತಾರೆ ಅವರು. ಖಂಡಿತ ನೀವು ಹೇಳ್ತಾ ಇರೋದು ಕೂಡ ಕರೆಕ್ಟ್. ಆದ್ರೆ ಒಂದು ಅರ್ಥದಲ್ಲಿ ನೋಡೋದಾದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡ್ರೆ ಈ ಒಂದು ಮಿಸ್ಯೂಸ್ ಆಗೋದನ್ನ ತಪ್ಪಿಸಬಹುದು ಅಂತ. ಅಧಿಕಾರಿಗಳು, ನೀವು ಹೇಳ್ತೀರಿ ಸರ್ಕಾರವು ಕೂಡ ತಪ್ಪು ಮಾಡುತ್ತೆ ಅಂತ, ಅಧಿಕಾರಿಗಳು ಬಹುದೊಡ್ಡ ತಪ್ಪನ್ನ ಮಾಡ್ತಾರೆ ಇಲ್ಲಿ. ಯಾಕಂತಂದ್ರೆ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂತ ಒಬ್ಬರು ಶಾಸಕರು ನಂತರ ಸಚಿವರಾಗ್ತಾರೆ, ಇಡೀ ಒಂದು ಸಮಗ್ರ ಕರ್ನಾಟಕದ ಒಂದು ಚಿಂತನೆಯಲ್ಲಿ ಅವರು ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಕೇವಲ ಅವರ ಕ್ಷೇತ್ರದ ಮನಸ್ಥಿತಿಯನ್ನ ಅಥವಾ ಅವರ ಕ್ಷೇತ್ರದ ಸಮಸ್ಯೆಗಳನ್ನ ಮಾತ್ರ ಬಗೆಹರಿಸೋದಲ್ಲ, ಇಡೀ ಒಂದು ಕರ್ನಾಟಕದ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ಒಂದು ಪ್ರದೇಶಗಳಿಗೆ ಒಬ್ಬ ಅಧಿಕಾರಿಗಳನ್ನ ಬಿಟ್ಟಾಗ ಆ ಒಂದು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕು. ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೂಚನೆಗಳನ್ನು ನೀಡಿ ಮಾಡಬೇಕಾದಂತ ಒಂದು ಕರ್ತವ್ಯ ಸಚಿವರದ್ದು. ಯಾಕೆ, ಯಾವ ರೀತಿಯಲ್ಲಿ ಒಂದು ಮಿಸ್ಯೂಸ್ ಆಗದೆ ಇರೋ ರೀತಿ ತಡಿಬಹುದು ಅಂತ ನೋಡಿ. ಅಲ್ಲಿ ಮಿಸ್ಯೂಸ್ ಆಗಲಿಕ್ಕೆ ಸರ್ಕಾರ ಕೊಟ್ಟದ್ದು ಹೌದು, ಅದು ಸರ್ಕಾರದ್ದು, ಸಿದ್ದರಾಮಯ್ಯರದ್ದು ಅಲ್ಲ, ಯಡಿಯೂರಪ್ಪನವ್ರದ್ದು ಅಲ್ಲ, ಕುಮಾರಸ್ವಾಮಿಯದ್ದಲ್ಲ. ಅದು ಇವರು ಮಾಡಿದ ಕೂಡಲೇ ನಾನು ಮಾಡಿದ್ದಂತೇಳಿ ಒಬ್ಬ ಮಿನಿಸ್ಟ್ರಿ ಇಲ್ಲಿ ಏನಾದರೂ ಕೊಟ್ಟರೆ ಅವ ಜನರು, ಪಾರ್ಟಿಯ ಜನರು ಹೇಳಿದಂಥದ್ದು ಇದು ನಮ್ಮ MLA ಅವರು ಕೊಟ್ಟದ್ದು, ನಮ್ಮ ಮಿನಿಸ್ಟ್ರಿ ಕೊಟ್ಟದ್ದು, ಅದನ್ನೇ ನಮ್ಮ ಪಾರ್ಟಿಗೆ ಇನ್ನೊಮ್ಮೆ ಬರುವಾಗ ನೀವು ಅದೇ ಅದಕ್ಕೋಸ್ಕರ ಪಬ್ಲಿಷ್ ಮಾಡ್ತಾರೆ ವಿನಃ ಸರ್ಕಾರದಿಂದ ನಿಮಗೆ ಬಂದ ಲಾಭ ಅಂತೇಳಿ ಯಾರು ಹೇಳುವುದಿಲ್ಲ. ಪ್ರಜೆಗೆ ಏನು ಸಿಗ್ತದೆ, ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರದಿಂದ ಆ ಪ್ರಜೆಗೆ ಏನೆಲ್ಲ ಬೇಕು ಅದು ಯಾರು ಏನು ಹೇಳುವುದಿಲ್ಲ. ಪ್ರಜೆಗೆ ಸಿಗುವುದಂತೇಳಿದರೆ ಒಳಗೊಳಗೆ ಬ್ರಿಟಿಷ್ನವರು ಅಂದು ಬರುವಾಗ ಒಂದು ಬುದ್ಧಿ ಕಲಿಸಿಕೊಟ್ಟಿದ್ದಾರೆ, ನಾವು ಒಳಗೆ ಹೋಗಬೇಕಾದ್ರೆ ಹೊಡಿಬೇಕಂತೇಳಿ. ಈಗಲೂ ಅಕ್ಷರಶಃ ಅದನ್ನು ಪಾಲಿಸ್ತಾ ಇದ್ದಾರೆ, ಅದನ್ನೊಂದು ಮರೆತು ಬಿಡಲಿಲ್ಲ. ಅವರು ಹೋಗಿ ಬಂದು 200 ವರ್ಷ ಇದ್ದರೂ, ಹೋಗಿ 70 ವರ್ಷ ಆಯಿತು, ಆದರೂ ಅದನ್ನು ನಮ್ಮ ರಾಜಕಾರಣಿಗಳು ಚೂರು ಬಿಡಲಿಲ್ಲ. ಅಲ್ಲಿ ಹೋಗಿ ಜನರನ್ನು ಡಿವೈಡ್ ಮಾಡಿ ಅವರಿಂದ ಲಾಭ ತಗೊಂಡು ಅಲ್ಲಲ್ಲಿ ಗಲಾಟೆ ಮಾಡಿ ಅವರು ಬೆಳೆ ಬೇಯಿಸ್ಕೊಂಡು ಬರ್ತಾರೆ. ಈಗಾಗಲೇ ಅವ್ರು ಹೇಳಿದ್ರು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆಗಳನ್ನ ಅಂತ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೆಲವೊಂದೊಂದು ಸಮಸ್ಯೆಗಳನ್ನ ಅವರ ಒಂದು ಸ್ವಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಇದರಿಂದ ಅದೆಷ್ಟೋ ಒಂದು ಸಚಿವರು ಒಂದು ಹೆಸರು ಕೂಡ ಹಾಳಾಗಿರುವಂಥ ಒಂದು ಸನ್ನಿವೇಶಗಳು ಕೂಡ ಇದೆ. ಅಂಥ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆಗಳು ಮಿಸ್ಯೂಸ್ ಆಗಬಾರ್ದು ಅಥವಾ ಆ ಒಂದು ಭಾಗ್ಯಗಳು ಮಿಸ್ಯೂಸ್ ಆಗಬಾರ್ದು ಅಂತಂದ್ರೆ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಸೊ ನನ್ನ ಅಭಿಪ್ರಾಯದಲ್ಲಿ ನಾನು ಆವಾಗಲೇ ಇದ್ದ ವಿಚಾರನ ಪುನಃ ಎತ್ಕೊಳ್ತೇನೆ. ಯಾಕಂದ್ರೆ ₹1 ಅಕ್ಕಿ ಬಗ್ಗೆ ನಾವು ಮಾತಾಡಿದಾಗ ಈ ₹1 ಅಕ್ಕಿ ಕೊಟ್ಟು ಜನರನ್ನು ಹಾಳು ಮಾಡೋ ಬದಲಿಗೆ ಆ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಈ ತರ ಅಥವಾ ಸ್ವ ಉದ್ಯೋಗವನ್ನು ಬಿಲ್ಡಪ್ ಮಾಡುವಂತ ಯೋಜನೆಗಳನ್ನು ಹಾಕಿಕೊಂಡು ಜನಸಾಮಾನ್ಯರಿಗೆ ಉದ್ಯೋಗ ಮಾಡಿ ಬದುಕಲಿಕ್ಕೆ ಬೇಕಾದ ಅವಕಾಶವನ್ನು ಮಾಡಿಕೊಡಬೇಕು ಸರ್ಕಾರ. ಅಲ್ಲದೆ ನೀನು ಕೆಲಸ ಮಾಡಬೇಡಪ್ಪ, ಮನೆಯಲ್ಲಿ ಕೂತ್ಕೋ, ನಾನು ಅಕ್ಕಿ ನಿನ್ನ ಮನೆಗೆ ತಂದು ಕೊಡ್ತೇನೆ ಅಥವಾ ತಿಂಗಳಿಗೆ ₹6,000 ಕೊಡ್ತೀನಿ, ಇದು ತಪ್ಪು. ಬದುಕು, ಯಾಕಂದ್ರೆ ನಾವು ಕೂಡ ದುಡ್ದು ಬದುಕುವವನ ಆತ್ಮಾಭಿಮಾನ ಇದೆಯಲ್ಲ, ಅದು ಪುಕ್ಸಟೆ ಬೇಡಿ ತಿನ್ನೋದ್ರಲ್ಲಿ ಇರೋದಿಲ್ಲ ಖಂಡಿತ. ಸೊ ಇನ್ನೂ ಒಂದಂತ ಹೇಳಿದ್ರೆ, ಈ ಏನದು ವಯಸ್ಕರ ಪ್ರಾಯ ಆದವರಿಗೆ, ಏನು ವಿಧವೆಯರಿಗೆ, ಅವರಿಗೆ ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ ಅವರಿಗೆ ಕೂಡ ಅವರಿಗೆ ಹಣದ ಅಂದರೆ ಅಕ್ಕಿ ರೂಪದಲ್ಲಿ ಅಂತ ಇಲ್ಲ, ಅವರಿಗೆ ಮಾಸಾಶನಗಳನ್ನು ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ರಿಗೂ ಹೋಗಿ ಏನು ಹಸಿರು ಕಾರ್ಡ್ ಇದ್ದವರಿಗೆಲ್ಲ ₹1 ಅಕ್ಕಿ ಇರ್ಬೋದು, ಅಥವಾ ಆ ಭಾಗ್ಯ, ಈ ಶಾದಿ ಭಾಗ್ಯ ಅಂತ ಹೇಳಿದರು, ಅದು ಮುಸ್ಲಿಂ ಸಮುದಾಯಕ್ಕಿರ್ಬೋದು, ಕ್ರಿಶ್ಚಿಯನ್ ಸಮುದಾಯಕ್ಕಿರ್ಬೋದು, ಹಿಂದೂ ದೇವಾಲಯ ದೇವಸ್ಥಾನಗಳಿಗಿರ್ಬೋದು, ಯಾವುದೇ ಚರ್ಚು ಮಸೀದಿ ದೇವಸ್ಥಾನಗಳಿಗೆ ಈ ಕೊಡುವಂಥದ್ದಿದೆಯಲ್ಲ, ಅದು ಶುದ್ಧ ತಪ್ಪು ಅಂತ ನನ್ನ ಎಣಿಕೆ. ಯಾಕಂತ ಹೇಳಿದರೆ ಜನರು ಧಾರ್ಮಿಕ ಭಾವನೆಯಿಂದ ಸುರಿಯುವ ಹಣ ಕೋಟಿಗಟ್ಟಲೆ ಆಗುತ್ತೆ. ಧಾರ್ಮಿಕ ಕೇಂದ್ರಗಳ ವಿಚಾರವಾಗಿ ಮತ್ತೆ ಮಾತಾಡ್ತೇನೆ. ಹಾಗೆ ಇವಾಗ ವಿಚಾರ ಮಾಡಿದಂತ ವಿಚಾರ ಇನ್ನೊಂದು, ಈ ಮಂತ್ರಿಗಳು ಅಥವಾ ಏನು ನಮ್ಮ ಶಾಸಕರು ಯಾವುದೇ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದು ಅವರ ಡ್ಯೂಟಿ. ಅವರು ಸರ್ಕಾರದಿಂದ ಪೇಯ್ಡ್
ಅಂದರೆ ಸಂಬಳ ತಗೊಳ್ಳುವಂತಹ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಯಾರೇ ಇರ್ಬೋದು. ಈಗ ನಾನು ಒಂದು ಸಂಸ್ಥೆಯ ಉದ್ಯೋಗಿಯಾಗಿದ್ದರೆ ಆ ಸಂಸ್ಥೆಯಲ್ಲಿ ನಾನು ಮಾಡಿದ ಯಾವುದೇ ಕೆಲಸವನ್ನು ನನ್ನ ಕೆಲಸ ಅಂತೇಳಿ ಪಬ್ಲಿಸಿಟಿ ಕೊಡಲಿಕ್ಕೆ ನನಗೆ ಯಾವುದೇ ರೀತಿ ಹಕ್ಕಿಲ್ಲ. ಯಾವಾಗ ಸಂಬಳ ತಗೊಳ್ತಾನೆ ಆಗ. ನಾನು ಸಂಬಳ ತಗೊಳ್ಳದೆ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ಮಾಡಿದರೆ ಆಗ ಖಂಡಿತವಾಗಿ ಆ ಕೆಲಸವನ್ನು ನಾನು ಮಾಡಿದ್ದು ಅಂತ ಹೇಳ್ಬೋದು. ಇಲ್ಲಿ ನಾವು ಯಾವ ಸಂಸ್ಥೆಯ ನೌಕರರಾಗಿ ಕೆಲಸ ತಗೊಳ್ತೇವೋ ಅದೇ ರೀತಿ ಸರ್ಕಾರದ ಅಂದರೆ ನಮ್ಮ ಜನರ, ನಾವು ಓಟ್ ಹಾಕಿದ ಜನರು ಕಟ್ಟುವ ತೆರಿಗೆಯಿಂದ ಸಂಬಳ ತಗೊಳ್ಳುವ MLAಗಳು ತಾವು ಒಂದು ಸೈನ್ ಹಾಕಿ ಮಾಡಿದಂಥ ಕಾಮಗಾರಿಗಳ ಮೇಲೆ ತಮ್ಮ ಫೋಟೋಗಳನ್ನು ಮುದ್ರಿಸಿ ನಾಚಿಕೆ ಆಗುವುದಿಲ್ಲ ಇವರಿಗೆ ಅಂತೇಳಿ ಮೊನ್ನೆ ಪೇಪರಲ್ಲಿ ಇತ್ತು. ಮಂಗಳೂರಿನ ಒಬ್ಬರು MLA, ಇದು MLA ಅವರ ಏನು ಗುಡಿಯೋ ಅಥವಾ ಬಸ್ ನಿಲ್ದಾಣವೋ ಅಂತ ಪೇಪರ್ಲಿ ಬಂದದ್ದು ನಾನು ನೋಡಿದೆ. ನಾಚಿಕೆ ಆಗುವುದಿಲ್ವೇ ಅಂತ ಕೇಳೋದು. ಯಾಕಂದ್ರೆ ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾವುದೇ ಆಯ್ಕೆಗೊಂಡ ಯಾವುದೇ ಶಾಸಕ ಇರಲಿ ಅಥವಾ ಸಂಸದ ಇರಲಿ, ಅವರು ಪ್ರಜೆಗಳ ಕೆಲಸ ಮಾಡಲಿಕ್ಕೆ ಲಕ್ಷಗಟ್ಟಲೆ ತಗೊಳ್ತಾರೆ. ಅವರು ಸಂಬಳದ ರೂಪದಲ್ಲಿ ತಗೊಳ್ತಾರೆ. ಬಾಕಿ ನಾನು ಮಾತಾಡ್ತಾ ಇಲ್ಲ. ಸಂಬಳದ ರೂಪದಲ್ಲಿ ತಗೊಂಡ ನಂತರ ಅವರು ನೌಕರರು. ಅದಕ್ಕೆ ಸರಿಯಾಗಿ ಅವ್ರ ಕೆಲಸವನ್ನ ಮಾಡಬೇಕು ಅಂತ ಅವರು ಕೆಲಸ ಮಾಡಬೇಕು, ಅವರ ಪಬ್ಲಿಸಿಟಿ ತಗೊಳ್ಬಾರ್ದು. ಯಾಕಂದ್ರೆ ಅವರ ಕರ್ತವ್ಯ, ಅವರ ಡ್ಯೂಟಿ ಅದು. ಮಾಡುವ ಕೆಲಸಕ್ಕೆ ಅದು ಸರ್ಕಾರದ ಕೆಲಸ, ಅದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಓದಿದ್ದೇವೆ. ಎಲ್ಲಿದೆ ದೇವರ ಕೆಲಸ? ನಾಚಿಕೆ ಆಗ್ತಾ ಇದೆ ನನಗೆ. ತಪ್ಪು. ಈಗ ಇವರು ಹೇಳಿದ್ರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು, ಸರ್ಕಾರದಿಂದ ಒಂದು ಅವರಿಗೆ ಇಂತಿಷ್ಟು ಸಂಬಳ ಅಂತ ಬರುತ್ತೆ, ಅದಕ್ಕೆ ಅವರು ಪ್ರಚಾರವನ್ನ ಪಡಿಬಾರ್ದು ಅಂತ. ದೇವರ ಕೆಲಸ ಅಂತ ಮಾಡೋದು ತಪ್ಪು. ನಾವು ದೇವರಿಗೆ ಏನಾದ್ರೂ ಹೇಳ್ಕೊಡ್ತೇವೆ, ಸಾಧ್ಯ ಇದ್ರೆ ಕೊಡುವ, ದೇವರಲ್ವಾ. ಅದೇ ನಮಗೆ ಸರ್ಕಾರಿ ಕಚೇರಿಗಳಾಗ್ತದೆ. ದೇವರ ಕೆಲಸ ಯಾವಾಗಲೂ ಮಾಡಿದ್ರೆ ಸಾಕು. ದೇವರ ಕೆಲಸ ಅಂತ ಬೋರ್ಡ್ ಇಟ್ಟದೇ ತಪ್ಪದು. ಜನರ ಕೆಲಸ, ಪ್ರಜೆ ಬಂದ ಕೂಡಲೇ ಆ ಕೆಲಸ ಆಗ್ಬೇಕು, ಪ್ರಜೆಯನ್ನು ಅಲ್ಲಿ ಕಾಣಿಸ್ಬೇಕು. ಬಹುಶಃ ನೀವ್ ಹೇಳ್ತಾ ಇರುವಾಗ ಹರಕೆಗೆ 12 ವರ್ಷ ಅಂತ ಇರುವಾಗ ಬಹುಶಃ ನೆಕ್ಸ್ಟ್ ವರ್ಷ ಮಾಡಿದ್ರಾಯ್ತು ಅಂತ ಮುಂದೂಡೋದೇ ಬಹುಶಃ. ಅಲ್ಲಿ ಕೂತಿದ್ರು ಕೂಡ ಅವರು ಬರ್ಲಿಲ್ಲ, 1 ವಾರ ಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ದೇವರ ಕೆಲಸ ಅಂದರೆ ದೇವರು ಇರ್ಬೋದು, ಬರ್ಬೋದು ಅಂತೇಳಿ. ಆ ದೇವರ ಕೆಲಸ ಎಂಬುದನ್ನು ಸರ್ಕಾರಿ ಆಫೀಸಿಂದ ತೆಗಿಬೇಕು. ಬೇಕಾದರೆ ಮಠ ಮಂದಿರಗಳಲ್ಲಿ ಹಾಕ್ಲಿ ಬೋರ್ಡ್, ನೀವು ಏನು ಮಾಡಿದ್ರು ದೇವರ ಕೆಲಸ, ಏನಾದರೂ ದೇಣಿಗೆ ಕೊಡ್ಲಿಕ್ಕಿದ್ರೆ ಕೊಡಿ ಅಂತೇಳಿ. ಸರ್ಕಾರಿ ಕಚೇರಿಗಳಲ್ಲಿ ಇದು ಹಾಕ್ಲೇಬಾರ್ದು. ಮಾಡಲೇಬೇಕು ಕೆಲಸ ಅಂತ ಮಾಡಲೇಬೇಕು. ಅದು ಪ್ರಜೆಗಳ ಕೆಲಸ. ಪ್ರಜೆ ಬಂದ ಕೂಡಲೇ ಅವನ ಕೆಲಸ ಮಾಡಿ, ಪ್ರಜೆಗಳಿಗೆ ಬೇಕಾಗಿ ನೀವು ಕೆಲಸ ಮಾಡಿ, ಪ್ರಜೆಗಳ ಕೆಲಸ. ಗೊತ್ತಾಗಿ ನಾನು ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ರಾಜಕಾರಣಿ ಅಥವಾ ಒಂದು ಜನಪ್ರತಿನಿಧಿಯ ಕರ್ತವ್ಯವೇನು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಜೆಟ್ನ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರಚಾರದ ಗೀಳು ರಾಜಕಾರಣಿಗಳಿಗೆ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಮಾತನಾಡ್ತಾ ಇದ್ದೇವೆ. ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮಾತಾಡ್ತಾ ಇದ್ವಿ ಇದೆಂಥ ರಾಜಕೀಯ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಅದೇ ಕುರಿತಾಗಿ ಚರ್ಚೆಗಳಾಗ್ತಾ ಇತ್ತು. ಬಜೆಟ್ಗಳ ವಿಚಾರಗಳಾಗಿರ್ಬೋದು ಅಥವಾ ರಾಜಕೀಯದ ಭರವಸೆಗಳ ವಿಚಾರಗಳಾಗಿರ್ಬೋದು, ಮತ್ತು ರಾಜಕಾರಣಿಗಳು ನೀಡುವಂಥ ಒಂದು ಭರವಸೆಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಚುನಾವಣೆಯ ಪ್ರಣಾಳಿಕೆಗಳಾಗಿ ಬದಲಾಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಾತಿ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತಕ್ಕಂಥ ವಿಚಾರಗಳು, ಇನ್ನು ಧಾರ್ಮಿಕ ಕೇಂದ್ರಗಳಿಗೆ ನೀಡುವಂಥ ಒಂದು ಅನುದಾನಗಳು ಕೂಡ ವೋಟ್ ಬ್ಯಾಂಕ್ಗಳಾಗಿ ಬದಲಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳು. ಹಾಗಾದರೆ ರಾಜಕೀಯದ ಒಂದು ಸ್ಥಿತಿಗತಿ ಎಲ್ಲಿಗೆ ಮುಟ್ಟಿದೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿನ ಚರ್ಚೆಗಳು. ನಿಮ್ಮ ಒಂದು ಅಭಿಪ್ರಾಯಗಳು ಏನಿದ್ರು ಕೂಡ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಫೀರ್ ಮೊಹಮ್ಮದ್ ಅವರೇ, ಈಗಾಗಲೇ ಮಾತಾಡ್ತಾ ಇದ್ವಿ ನಾವು ರಾಜಕೀಯದ ವಿಚಾರವಾಗಿ. ಇದೆಂಥ ರಾಜಕೀಯ ಅಂತ. ಈ ಒಂದು ರಾಜಕಾರಣಿಗಳು ನೀಡುವಂಥ ಒಂದು ಭರವಸೆಗಳನ್ನು ನೋಡಿದರೆ ಯಾರೋ ಒಬ್ಬರಿಗೆ ಕಷ್ಟ ಇರುತ್ತೆ, ಅವರು ಬಂದು ಕೇಳ್ತಾರೆ ನಮಗಿಂತ ಒಂದು ಕಷ್ಟಗಳಿದೆ ಅಂತ, ಆಯಿತು ನಾವು ಸರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅಥವಾ ಇನ್ಯಾವುದೋ ಒಂದು ಯೋಜನೆಗಳ ಮೂಲಕವಾಗಿ ನಿಮಗೆ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ. ಇಂಥ ಭರವಸೆಗಳು ಬಹುಶಃ ಎಲ್ಲೋ ಒಂದು ಕಡೆಗಳಲ್ಲಿ ಚುನಾವಣೆಯ ಇದು ಪ್ರಣಾಳಿಕೆಗಳಾಗಿ ಮಾರ್ಪಾಟಾಗಿದೆಯಾ ಅಂತ. ಅದು 100ರಲ್ಲಿ 90 ಜನರಿಗೆ ಸಿಗುವುದಿಲ್ಲ. ಎಲ್ಲಾದರೂ
ಅವರ ಹತ್ತಿರದವರಿಗೆ ಅದೇರಿಗೆ ಏನಾದರೂ ಒಂದು ಅಥವಾ ಅವನ ಹತ್ತಿರ ಕೆಲವು ಜನರಿದ್ದಾರೆ ಇದರಲ್ಲಿ ಅವನನ್ನು ಮುಂದಿಟ್ಟು ಅಲ್ಲಿ ಆಗ್ತದೆ. ಸಾಧಾರಣ ಕಾಮನ್ ಮ್ಯಾನಿಗೆ ಯಾವುದೂ ಸಿಗುವುದಿಲ್ಲ ಹೆಚ್ಚಿನದ್ದು. ಯಾಕೆ ಹಾಗಾಗುತ್ತೆ ಅಂತ ಕೇವಲ ಭರವಸೆಗಳೇ ಯಾಕೆ ಆಗುತ್ತೆ ನೋಡಿ, ನಾವು ಮೊದಲು ಹೇಳ್ತೇನೆ ನಿಮಗೆ, ದೇವರಿಗೂ ಮತ್ತು ರಾಜಕಾರಣಿಗಳಿಗೂ ಬೇಕಾದವರು ಬಡವರು ಮಾತ್ರ. ದೇವರಿಗೂ ಕೈ ಮುಗಿದು ಹಣ ಹಾಕಬೇಕಾದ್ರೆ ಬಡವ ನಡ್ಕೊಂಡು ಹೋಗುವ ಬಡವ ಮಾತ್ರ. ಗಾಡಿಯಲ್ಲಿ ಹಿಡಿದು ಅವ ಹಣ ಹಾಕಿ ಹೋಗುದಿಲ್ಲ, ಗಾಡಿಯಲ್ಲೇ ಹೀಗೆ ಮುಗ್ದು ಹೋಗ್ತಾನೆ, ಅಲ್ಲಿ ದೇವರ ಡಬ್ಬಿಗೆ ದುಡ್ಡು ಬೀಳಲ್ಲ. ರಾಜಕೀಯದವರಿಗೆ ಕಾರ್ನಲ್ಲಿ ಬಂದು ಹೀಗೆ ನೋಡ್ತಾರೆ, ತುಂಬ ಜನ ಉಂಟು ಮಾರ, ಯಾರು ಬರುದು, ಹೋದ ಇಲ್ಲ, ಅವನು ಯಾರಿಗೂ ಓಟ್ ಇಲ್ಲ. ಅದರಲ್ಲಿ ಬಡವ ಬೆಳಗಿಂದ ಸಾಯಂಕಾಲದವರೆಗೆ ನಿಂತು ಓಟ್ ಹಾಕಿ ಮನೆಗೆ ಹೋಗ್ತಾನೆ. ಆದ್ದರಿಂದ ಅವರಿಬ್ಬರಿಗೂ ಬಡವರು ಬೇಕು. ಅದರಿಂದ ಯಾರು ಬಡವರನ್ನು ಕಡಿಮೆ ಮಾಡ್ಲಿಕ್ಕೆ ನೋಡ್ತಾರೆ, ಅವರು ಇನ್ನು ಧರ್ಮಕ್ಕೆ ಬಿಟ್ಟೋಗ್ಬೇಕಾ ಇದನ್ನು? ಆದರೆ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಯಡಿಯೂರಪ್ಪನವರು ಕೂಡ ಸಾಲ ಮನ್ನಾದ ಘೋಷಣೆಯನ್ನು ಮಾಡಿದ್ರು, ಅದನ್ನು ಕೂಡ ಪೂರೈಸಿದ್ರು ಅವರ ಒಂದು ಸರ್ಕಾರ ಇದ್ದಾಗ. ನಂತರ ಸಿದ್ದರಾಮಯ್ಯನವರು ಕೂಡ ಸಾಲ ಮನ್ನಾದ ಒಂದು ಘೋಷಣೆಯನ್ನು ಮಾಡಿದ್ರು, ಅದನ್ನು ಕೂಡ ಪೂರೈಸಿದ್ರು. ನಂತರ ಈಗ ಕುಮಾರಸ್ವಾಮಿ ಅವರು ಕೂಡ ಸಾಲ ಮನ್ನಾದ ಒಂದು ಘೋಷಣೆಯನ್ನು ಮಾಡಿದ್ರು, ಹಂತ ಹಂತವಾಗಿ ಪೂರೈಸ್ತಾ ಬರ್ತಾ ಇದ್ದಾರೆ. ಮೊನ್ನೆ ದಿನ ಬಜೆಟ್ನಲ್ಲಿ 12,650 ಕೋಟಿಯನ್ನು ಕೂಡ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹಾಗಂತ ನೋಡಿದ್ರೆ ಸಾಲ ಮನ್ನಾದ ಒಂದು ಉದಾಹರಣೆಯನ್ನೇ ತೆಗೆದುಕೊಂಡ್ರೆ ಹಂತ ಹಂತವಾಗಿ ಆಗ್ತಾ ಇದೆ. ಹಾಗಾದ್ರೆ ಅನುದಾನಗಳೆಲ್ಲ ಸಿಗ್ತಾ ಇಲ್ವಾ, ಭರವಸೆಗಳೆಲ್ಲ ಈಡೇರ್ತಾ ಇಲ್ವಾ? ಅಲ್ಲ, ಸಾಲ ಮನ್ನಾ ಯಾವುದೇ ಸರ್ಕಾರ ಮಾಡಲಿ ಏನೇ ಮಾಡಲಿ ಅದು ನಿಜವಾಗಿಯೂ ನಮ್ಮ ಆರ್ಥಿಕತೆಗೆ ದೊಡ್ಡ ಕ್ಯಾನ್ಸರ್. ಸಾಲ ಮನ್ನಾಕ್ಕೋಸ್ಕರವೇ ಸಾಲ ತಗೊಂಡವರಿದ್ದಾರೆ ನೋಡಿ. ಮುಂಚೆ ಇಂದಿರಾ ಗಾಂಧಿಯವರು ಉಳಿದವನಿಗೆ ಹೊರದ ಒಡೆಯ ಅಂತ ಕೊಟ್ಟರು. ಆ ಕೊಟ್ಟಾಗ ಗದ್ದೆ ದನಿ ಹತ್ರ ಇರುವಾಗ ಬೆವರು ಸುರಿಸಿ ದುಡಿದು ಅಕ್ಕಿ ಮುಡಿ 10 ಮಾಡಿದರೆ 5 ಅಲ್ಲಿ ಕೊಟ್ಟು 5 ಇವರು ತಿಂತಿದ್ರು. ಸರ್ಕಾರ ಏನ್ ಮಾಡಿದ್ರು, ನೀನೇ ಒಡೆಯ ಅಂತ ಹೇಳಿ ಕೊಟ್ರು. ಅಂತ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗೋರು ಜಾಸ್ತಿ ಇಲ್ಲ, ಕೆಲಸಕ್ಕೆ ಹೋಗುದಿಲ್ಲ. ರಿಯಲ್ ಎಸ್ಟೇಟ್ನವರಿಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ನೋಡಿ, ನನಗೆ ಒಂದು ಜಾಗ ನನ್ನ ಹೆಸರಿನಲ್ಲಿ ಆಗಿದೆ, ಮಾರಿಬಿಡಿ. 70% ಕೃಷಿ ಕಡಿಮೆ ಆಯಿತು. ನಿಜವಾಗಿ ನಮ್ಮ ಸೌತ್ ಕೆನರಾ ಉಡುಪಿಯಲ್ಲಿ ನೀವು ಹುಡುಕಿ ಮುಂಚಿನ ಗದ್ದೆ ಉಳುವವನಿಗೂ ಈಗ ಉಳುವವನಿಗೂ ಕೆಲವರು ಪಡೀಲ್ ಬಿಟ್ಟಿದ್ದಾರೆ, ಕೆಲವರು ಮಾರಿದ್ದಾರೆ, ಕೆಲವು ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಾಗಿದೆ. ಅದೇ ದನಿ ಹೆಸರಿನಲ್ಲಿದ್ದರೆ ಅವು ಮಾರಲಿಕ್ಕೆ ಪಕ್ಕ ಆಗೋದು. ಒಂದು ಮಾಡಬೇಕಿತ್ತು, ದನಿ ಹೆಸರಿನಲ್ಲಿದ್ದರೆ ನೀನು ಬೇರೆಯವರಿಗೆ ಮಾರುವಾಗಿಲ್ಲ, ಎಲ್ಲಿವರೆಗೆ ಅವು ದುಡಿದು ತಿಂತಾನೆ ಅದು ಅಲ್ಲೇ ಇರಬೇಕು, ಅವನ ಹೆಸರಿನಲ್ಲಿ ಮಾಡಬಾರ್ದು. ಇದೇನಾಯಿತು, ಎಲ್ಲರೂ ಅಲ್ಲಿಯೇ ಬಿಟ್ಟುಬಿಟ್ರು. ಕೃಷಿ ಮಾಡುವವನೇ ಇಲ್ಲ. ಅದೇ ರೀತಿ ಕೃಷಿಯ ಸಾಲ, ಇನ್ನು ಅವ ಸಾಲ ತಗೊಳ್ಳಿಕ್ಕೋಸ್ಕರ 10 ಎಕರೆ ಇಟ್ಟು ಬೇರೆಲ್ಲ ಮಾರ್ತಾನೆ. ಅವನಿಗೆ ಸಾಲ ಸಿಗ್ಲಿಕ್ಕೋಸ್ಕರ 5-10 ಎಕರೆ ಇಟ್ಟು ನೋಡಿ, ಮಗಳ ಮದುವೆ ಮಾಡಿದವರು ಇದ್ದಾರೆ. ಏನೆಲ್ಲ ಮಾಡಿ ಸಾಲ ಕಟ್ಟಲಿಕ್ಕೆ ಆಗದೆ ಅವರು ಸುಸೈಡ್ ಮಾಡಿದ. ರೈತ ಅಂತ ಹೇಳಿದರೆ ಆಯ್ತಾ, ಬೇರೆ ಯಾರಿಲ್ವ? ರೈತನಿಗೆ ಸಪೋರ್ಟ್ ಆಗಿ ಎಷ್ಟು ಮಾರ್ಕೆಟಿಂದ ಹಿಡಿದು ಬಡಗಿಯಿಂದ ಹಿಡಿದು ಯಂತ್ರೋಪಕರಣ ಮಾಡುವವರು ಎಲ್ಲರೂ ಇದ್ದಾರೆ. ಯಂತ್ರೋಪಕರಣ ಮಾಡುವವರು ಅದು ಲೋನ್ ತೆಗೆದು ಮನೆಯನ್ನು ಅಡವಿಟ್ಟು ಲೋನ್ ತೆಗಿತಾರೆ, ಅವನಿಗೆ ಮನ್ನಾ ಆಗುವುದಿಲ್ಲ. ಅವ ಅದನ್ನು ಮಾರಿ ಹೋಗಬೇಕು. ಈ ರೈತನ ಹತ್ರ ಜಮೀನಾದರೂ ಇರ್ತದೆ. ನಿಜವಾಗಿ ರೈತನ ಸಾಲ ಬಹಳ ಹಗುರಾಗಿದೆ. ಯಾಕೆಂದರೆ ಅವ ಸಾಲ ಮಾಡಿದರೆ ಬೆಳೆ ಇವತ್ತು ಬೆಳೀಲಿಲ್ಲ, ನೆಕ್ಸ್ಟ್ ಟೈಮ್ ಬೆಳೀತದೆ. ಇದು ಒಂದು ಸಲ ಬೆಳೀಲಿಲ್ಲ, ಅವನು ಮನ್ನಾ ಮಾಡದೆ ನಾವು ಮುಂದೆ ಹೋಗುವುದಿಲ್ಲ. ಅದೆಂಥ ಮನ್ನಾ? ಪ್ರತಿಯೊಂದು ಸರಿಯಾಗಿ ಅವ್ರು ಇಂಟ್ರೆಸ್ಟ್ ಬಿಡಿ, ಆ ಸರಿಯಾಗಿ ಕಟ್ಟಿದ ಮೇಲೆ ಇಂಟ್ರೆಸ್ಟ್ ಬಿಡಿ. ಈಗ ನಿಮಗೆ ಅವನು 1 ಕೋಟಿ ಲೋನ್ ತಗೊಂಡಿದ್ರೆ ಅವ ಕರೆಕ್ಟಾಗಿ ಅವ 90 lakhs ಕಟ್ಟಿ ಆಯಿತು. ಉಳಿದ ಹಣದಲ್ಲಿ ನಿಮಗೆ ಇಂಟ್ರೆಸ್ಟ್ ತಗೊಂಡಿದ್ದೆ ಅದನ್ನು ಕಂಪ್ಲೀಟ್ ಬಿಡಿ. ಆಗ ಅವನಿಗೆ ಸಂತೋಷ ಆಗ್ತದೆ, ಜನರಿಗೂ ಸಂತೋಷ ಆಗ್ತದೆ. ಈ ಬ್ಯಾಂಕಿನವರು ಸಾಲ ಕೊಡುವುದಿಲ್ಲ ಇನ್ನು, ಯಾಕಂದೇಳಿದ್ರೆ ಅವ ಸಾಲ ಕಟ್ಟಾಗ್ತದೆ. ಹಣ ಇಟ್ಟವನಿಗೆ ಎಲ್ಲಿಂದ ಕೊಡೋದು? ಇವರು ಸರ್ಕಾರದಲ್ಲಿ ಕೂತು ಹೇಳ್ತಾರೆ, ಅವರು ಇಳಿದು ಹೋದ್ಮೇಲೆ ಆ ಹಣಕ್ಕೆ ಯಾರು ಗತಿ? ಫೈನಾನ್ಸ್ ರಿಸರ್ವ್ ಬ್ಯಾಂಕ್ ಕೊಡ್ತದಾ? ಇಲ್ಲ. ಅದು ಕುಮಾರಸ್ವಾಮಿ ಹೇಳಿದ್ದು, ಹೋಗಿದ್ದಾನೆ ಆಯಿತು, ಇನ್ನು ಬಿಡಿ. ಆದರೆ ನಮ್ಮ ದೇಶದ ಬ್ಯಾಂಕಿನ ಅವಸ್ಥೆ ಎಂಥದ್ದು? ಎಲ್ಲಿಯಾದರೂ ದುಡಿದು 120 ರೂಪಾಯಿ ಬ್ಯಾಂಕಿನಲ್ಲಿ ಇಟ್ಟರೆ ಅದು ಹಿಂದೆ ಸಿಗ್ತದಾ ಇಲ್ವಾ ಅಂತ ಹೆದರಿ ಬ್ಯಾಂಕಿನ ಹತ್ರ ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ಅವ್ರು ಹೇಳಿದ್ರು, ಒಂದು ಸಾಲ ಮನ್ನಾದ ವಿಚಾರವಾಗಿ ಮಾತುಗಳನ್ನು ಹೇಳಿದ್ರು. ನಾನೊಂದು ಕೇಳ್ತೇನೆ, ಈಗ ತುಂಬ ಕಷ್ಟ ಇರುತ್ತೆ ರೈತರಿಗೆ. ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಅಂದರೆ ರೈತರ ಸಾಲ ಮನ್ನಾ ಹೇಗೆ ಮಾಡಬೇಕು ಅಂತ. ಆದರೆ ನಂದೊಂದು ಅನಿಸಿಕೆ ಕೇಳ್ತೇನೆ, ತುಂಬ ಕಷ್ಟ ಇರುತ್ತೆ ರೈತರಿಗೆ. ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಅದೆಷ್ಟೋ ಕುಟುಂಬಗಳು ಕೂಡ ಈಗಲೂ ಇದೆ ಉತ್ತರ ಕರ್ನಾಟಕದ ಸ್ಥಿತಿಯಲ್ಲಿ ನೋಡ್ತಾ ಹೋದರೆ. ಬೆಳೆ ಇರಲ್ಲ, ಬೆಳೆ ಇದ್ರೂ ಕೂಡ ಬೆಲೆ ಇರಲ್ಲ. ಅಂಥ ಸಂದರ್ಭದಲ್ಲಿ ಆತನ ಜೀವನ ಅಧೋಗತಿಯ ಒಂದು ಹಂತಕ್ಕೆ ಬಂದು ತಲುಪಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಏನಿದೆ ಅದು ಸಂಜೀವಿನಿಯ ಹಾಗೆ ರೈತರ ಒಂದು ಸಾಲ ಮನ್ನಾ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಅದು ಒಳ್ಳೆಯದಲ್ವಾ ಅಂತ ರೈತರಿಗೆ? ಸಾಲ ಮನ್ನಾ ಮಾಡುವುದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಕೇಳುವಂಥ ಪ್ರಶ್ನೆ, ಈ ಸಾಲ ಮನ್ನಾ ಮಾಡುವ ಹಣ ಯಾರ್ದು ಅಂತ. ಭಾರತದಲ್ಲಿರುವಂಥ ತೆರಿಗೆದಾರರು ಕಟ್ಟಿದ ಹಣವನ್ನು ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಸಾಲ ಮನ್ನಾದ ಹೆಸರಲ್ಲಿ ಪೋಲ್ ಮಾಡ್ತಾ ಇದೆ ಅಂತ ನಾನು ಹೇಳೋದು. ಇವತ್ತು
ನಿಜವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಬಡತನದಲ್ಲಿರುವವರು ರೈತರು ಮಾತ್ರ ಅಲ್ಲ. ರೈತರು ಒಂದು ರೀತಿಯಲ್ಲಿ ಬಹಳಷ್ಟು ಕಷ್ಟದಲ್ಲಿರುವವರು ಬಹಳಷ್ಟು ಜನ ಇದ್ದಾರೆ. ಮಳೆ ಇಲ್ಲ ಅಂದ್ರೆ ಅವರಿಗಿದೆ. ಯಾಕಂದ್ರೆ ನಾನು ಕೂಡ ರೈತನ ಮಗನೇ ನಾನು ಕೂಡ. ಯಾಕಂದ್ರೆ ನನಗೆ ಅದು ಕಷ್ಟ ಗೊತ್ತಿದೆ. ಬೆಳಿಗ್ಗೆ 4 ಗಂಟೆಗೆ ಬೆಳಿಗ್ಗೆ ಎದ್ದುಕೊಂಡು ಬೇಸಾಯ ಮಾಡಿದ್ದು ಅನುಭವ ನನಗೂ ಇದೆ. ಆದರೆ ಇವಾಗ ನಾನು ನಗರ ಜೀವನದಲ್ಲಿ ಮಾಡ್ತಾ ಇರುವಾಗ ನನಗೆ ಎರಡದ್ದು ಕಂಪೇರ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ. ಈ ನಿಜವಾಗಿ ಸರ್ಕಾರದ ಈ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೊಡೋ ಏಜೆಂಟ್ಗಳು ಯಾರು ಗೊತ್ತಾ? ವ್ಯಾಪಾರಿಗಳು. ನಾನೊಬ್ಬ ವ್ಯಾಪಾರಿ. GST ರೂಪದಲ್ಲಿ ನಾವೇನ್ ಮಾಡ್ತೇವೆ, ಒಬ್ಬರ ಹತ್ರ ತಗೊಂಡು 100 ರೂಪಾಯಿ ಐಟಮ್ ತರ್ತೀವಿ, 18 ರೂಪಾಯಿ ನಾವು GST ಕಟ್ತೀವಿ. ನಂತರ ಅದೇ ವಸ್ತುವನ್ನು 200 ರೂಪಾಯಿಗೆ ಮಾಡಿ 36 ರೂಪಾಯಿ ಕಲೆಕ್ಟ್ ಮಾಡಿ ಉಳಿದ 18 ರೂಪಾಯಿನ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ. ಈ ರೀತಿಯಲ್ಲಿ ದೇಶದಾದ್ಯಂತ ಇರುವ ವ್ಯಾಪಾರಿಗಳು ಹೆಚ್ಚಿನ ಪಾಲು ವ್ಯಾಪಾರಿಗಳದು ತೆರಿಗೆ ರೂಪದಲ್ಲಿ ಹಣವನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟುದು. ಆ ಹಣ ಬೇರೆಯವ್ರದ್ದಲ್ಲ, ಜನಸಾಮಾನ್ಯರದೇ ಹಣ, ನಮ್ದೆಲ್ಲರದ್ದು ಹಣ. ತಿಂಡಿ ತಿನ್ಬೇಕಾದ್ರೆ ಅದಕ್ಕೆ ಕೂಡ 5% ಟ್ಯಾಕ್ಸ್ ಕೊಡಬೇಕು ಅನಿವಾರ್ಯತೆ ನಮಗೆ. ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಸರ್ಕಾರ ಸಾಲ ಮನ್ನಾದ ರೂಪದಲ್ಲಿ ತಗೊಂಡೋಗಿ ಸುರಿತಾ ಇದೆ. ಇದಲ್ಲ, ಇದಕ್ಕೆ ಪರಿಹಾರ. ಒಬ್ಬ ಒಂದು ಕತೆ ನೆನಪಾಗ್ತಿದೆ. ಒಬ್ಬ ಒಂದು ಮೀನು ಹಿಡಿಯೋವನ ಹತ್ರ, ಒಬ್ಬ ಬೆಸ್ತನ ಹತ್ರ ಒಬ್ಬ ಬಂದು ನನಗೆ ಹಸಿವೆ ಆಗ್ತಿದೆ ಅಂತ ಹೇಳಿದ. ಒಂದು ದಿವಸ ಮೀನು ಕೊಟ್ಟ. ಮಾರನೇ ದಿವಸ ಪುನಃ ಬಂದ ನನಗೆ ಹಸಿವೆ ಆಗ್ತಿದೆ ಅಂತ. ಆಗ ಬೆಸ್ತ ಅವನ ಹಳೆ ಬಲೆ ಇತ್ತು, ಅದನ್ನು ರಿಪೇರಿ ಮಾಡಿ ಅವನಿಗೆ ಕೊಟ್ಟು ಮೀನು ಹಿಡಿಯೋದನ್ನು ಕಲಿಸಿ, ನೀನು ಮೀನು ಹಿಡಿ, ನನ್ನ ಹತ್ರ ಬೇಡಲಿಕ್ಕೆ ಬರಬೇಡ ಅಂತೇಳಿ ಕಲಿಸಿದ ಒಂದು ಕತೆ ನನಗೆ ನೆನಪಾಗ್ತಿದೆ. ಇದನ್ನು ಮಾಡಬೇಕು. ಹಳ್ಳಿಗಳಲ್ಲಿ ಈ ಆಪ್ತ ಸಮಾಲೋಚಕರನ್ನು ಮಾಡಿ, ಒಬ್ಬ ಕಷ್ಟದಲ್ಲಿದ್ದರೆ ಅದು ರೈತ ಇರ್ಬೋದು, ವ್ಯವಹಾರಸ್ಥ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿರ್ಬೋದು, ಆರ್ಥಿಕ ಅಡಚಣೆಯಿಂದ ಅವನು ತತ್ತರಿಸ್ತಾ ಇದ್ದರೆ ಅವನಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಿ ಅವನನ್ನು ಲಿಫ್ಟ್ ಮಾಡಲಿಕ್ಕೆ, ಅವನ ಒಟ್ಟಾರೆ ಆರ್ಥಿಕತೆಯನ್ನು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಸರ್ಕಾರ ಎಲ್ಲಿ ಹಣವನ್ನು ಮೀಸಲಾಗಿಟ್ಟಿದೆ. ಎಜುಕೇಟ್ ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾಯಿತು. ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಎಜುಕೇಷನ್ ಇರಲಿಲ್ಲ. ಈಗ ಸಾಮಾನ್ಯ ಒಂದು ಹಂತದಲ್ಲಿ ತುಂಬ ವಿದ್ಯಾವಂತರಾಗಿದ್ದೇವೆ. ಆದರೆ ವಿದ್ಯೆ ಶಾಲೆ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾಭ್ಯಾಸ ಸಾಕಾಗುವುದಿಲ್ಲ. ಸ್ಕಿಲ್, ಸಾಫ್ಟ್ ಸ್ಕಿಲ್, ಹಾರ್ಡ್ ಸ್ಕಿಲ್, ಈ ಸ್ಕಿಲ್ ಎಜುಕೇಷನ್ಸ್ ಇದೆಯಲ್ಲ, ಇದನ್ನು ಕೊಡಬೇಕು. ಅದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಪರಿಹರಿಸಲಿಕ್ಕಾಗುವಂಥ ಕೌನ್ಸಿಲರ್ಗಳನ್ನು ಅಪಾಯಿಂಟ್ ಮಾಡಿ ಅವರ ಮೂಲಕ ಸಮಸ್ಯೆಗಳ ಬುಡಕ್ಕೆ, ಅದರಲ್ಲಿ ಕೌನ್ಸಿಲರ್ಗಳು ಕಷ್ಟ ಆದರೂ ಪರವಾಗಿಲ್ಲ, JCI ಇರಬಹುದು, ಲಯನ್ಸ್ ಇರಬಹುದು, ರೋಟ್ರಿ ಇರಬಹುದು, ಇಂಥ ಸಂಘ ಸಂಸ್ಥೆಗಳ ನೆರವನ್ನು ಪಡ್ಕೊಂಡು ತಳಮಟ್ಟದಲ್ಲಿ ರೈತರಿಗೆ, ವ್ಯವಹಾರಸ್ಥರಿಗೆ, ಯಾರಿಗಾದ್ರೂ ಸಮಸ್ಯೆ ಇದ್ದವರಿಗೆ ಹಣ ಕೊಟ್ಟು ಖಂಡಿತವಾಗಿಯೂ ಅಲ್ಲ, ಬದಲಿ ಪರಿಹಾರ ಮಾರ್ಗಗಳನ್ನು ಸೂಚಿಸಿ ಹೇಳಲಿಕ್ಕೆ ಸಾಕಷ್ಟು ಉಂಟು. ನಾನೊಬ್ಬ ತರಬೇತುದಾರ, ಇದರ ಬಗ್ಗೆ ನಾನು ಕೂಡ ತರಬೇತಿ ಮಾಡುವವ. ನಾನು ಸ್ವತಃ ಸಮಸ್ಯೆಗಳನ್ನು ಅನುಭವಿಸಿದವನು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟು ಪರಿಹಾರ ಮಾಡಿಸಬೇಕು, ಹಣ ಕೊಟ್ಟಲ್ಲ. ಅದು ತಪ್ಪು ಅಂತ ನನ್ನ ಭಾವನೆ. ಈಗಾಗಲೇ ಇವ್ರು ಹೇಳಿದ್ರು ಸಾಲ ಮನ್ನಾದ ವಿಚಾರವಾಗಿ ಹಣ ಕೊಟ್ಟು ಯಾವುದನ್ನು ಕೂಡ ಪರಿಹಾರ ಮಾಡಬಾರ್ದು ಅಂತ. ನೀವು ಸಾಲ ಮನ್ನಾವನ್ನ ಈ ರೀತಿ ಅಂದ್ರೆ ತಾವೇ ದುಡ್ದ ದುಡ್ಡಿಂದ ಅಥವಾ ನಾವೇ ಕೊಟ್ಟ ಸರ್ಕಾರಕ್ಕೆ ಕೊಟ್ಟಂತ ದುಡ್ಡಿಂದ ಕೊಡ್ತಾರೆ ಅಂತಂದ್ರೆ ಅದು ತಪ್ಪು ಅಂತ ಆದ್ರೆ, ಹಾಗಾದ್ರೆ ಈಗ ಇರ್ತಕ್ಕಂಥ ಗೌರ್ಮೆಂಟ್ ಆಫೀಸರ್ಸ್ಗಳಾಗಿರ್ಬೋದು ಅಥವಾ ಬ್ಯಾಂಕ್ ನೌಕರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅವರೆಲ್ಲ ನಮಗೆ ಸಂಬಳವನ್ನ ಜಾಸ್ತಿ ಮಾಡಿ ಒಂದು ಇಂತಿಷ್ಟು ಕನಿಷ್ಠ ಸಂಬಳ ಅಂತ ಬರ್ತಾ ಇರ್ತದೆ, 18-20 ಸಾವಿರ ಅಂತ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಹಲೋ ಹೇಳಿ ಸರ್. ನಾವು ರಾಜಕೀಯದ ವಿಚಾರವಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅವ್ಯವಸ್ಥೆಯ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಹೇಳಿ ಸರ್. ಟಿವಿ ವ್ಯಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ ಸರ್. ಈಗ ರಾಜಕೀಯದಲ್ಲಿ ಅವ್ಯವಸ್ಥೆ ಆಗ್ತಾ ಉಂಟು. ಈಗ ಮೂರು ಪಕ್ಷದವರು ಎಲೆಕ್ಷನ್ ನಿಂದ ಒಂದು ತಿಂಗಳ ಮುಂಚೆ ಎರಡರಕ್ಕೆ ಹರಕೆ ಹೊತ್ತುತ್ತಾರೆ. ಒಂದು ಕೃಷಿ ಸಾಲ ಮನ್ನಾ, ಮತ್ತೊಂದು ದಲಿತರು. ಇದು ಬಿಟ್ರೆ ಮೂವರಿಗೆ ಯಾರು ಯಾವ್ದಂತ ಗೊತ್ತಿಲ್ಲ. ಈ ಇಬ್ಬರಿಗೆ ಹರಕೆ ಹೊತ್ತುವುದು ಇದು ಸಾಮಾನ್ಯದು ಎಲೆಕ್ಷನ್ ಬರುವಾಗಲೇ. ಅಲ್ಲ, ಕೃಷಿಕರಿಗೆ ಕೊಡಬಾರ್ದಂತಲ್ಲ. ಈಗ ದಲಿತರಿಗೂ ಅಂಬೇಡ್ಕರ್ 20 ವರ್ಷ ಅಂತ ಇಟ್ಟಿದ್ದಾರೆ, ಅದ್ರ ಒಳಗೆ ಅವ್ರು ಬರ್ಬೇಕಂತ. ಈಗಲೂ ಮುಗಿಲಿಲ್ಲ, 67 ವರ್ಷ ಆಯ್ತು. ಇದು ರಾಜಕೀಯ. ಕೃಷಿಕರಿಗೆ ಕೊಡ್ಲೇಬೇಕು. ಯಾರಿಗೆ ಕೊಡ್ಲೇಬೇಕು? ಬೆಂಬಲ ಇದು ಕೊಡ್ಬೇಕು, ಬೆಂಬಲ ಬೆಲೆಗಳನ್ನು. ಆ ಬೆಂಬಲ ಬೆಲೆಗಳನ್ನು ಕೊಡ್ಬೇಕು. ಒಬ್ಬರ ಕೃಷಿ ನಾಶ ಆಗಿದೆ, ಅವನಿಗೆ ಈಗ ನಾವು VN ಹತ್ರ ಹೋದ್ರೆ 10,000 ಬರೀತಾನೆ, ಕೃಷಿಕರಿಗೆ ಸಿಗುವುದು 1,000. ಯಾತಕ್ಕೆ? ಚಾ ಬಿಡ್ಲಿಕ್ಕ?
ಅವನ ಎಷ್ಟೋ 10,000 ಹೋಗಿದೆ ಅಲ್ಲಿ ಕೃಷಿ, ಹಾಗೆ ಕೊಡ್ಲಿ. ಇದು ಎಲ್ಲರಿಗೂ ಕೃಷಿ ಸಾಲ ಮನ್ನಾ, ಬರಡು ಭೂಮಿ ಉಂಟು, ಶ್ರೀಮಂತರಿಗೂ ಕೃಷಿ ಸಾಲ ಮನ್ನಾ. ಇದಕ್ಕೆ ಏನು ಅರ್ಥ? ಯಾರ ಹಣವನ್ನು ಕೊಡುವುದು ಇವರು? ಯಾರ ಹಣವನ್ನು ಕೊಡುವುದು ಅಂತ ಆಗ್ಲಿ, ಈಗ ಕುಮಾರಸ್ವಾಮಿ ಕೊಡ್ಲಿ, ಮೋದಿ ಕೊಡ್ಲಿ, ಯಾರ ಹಣವನ್ನು ಕೊಡುವುದು ಇವರು? ಖಂಡಿತ ಇದು ಕೊಡ್ಲಿಕ್ಕೆ ಒಂದು ಇದು ಬೇಡವಾ? ಬಡವರಿಗೆ ಕೊಡ್ಲಿ, ಕೃಷಿ ಮಾಡುವವರಿಗೆ ಕೊಡ್ಲಿ, ಅದು ದುಡಿಯೋರಿಗೆ ಅದೇ ಕೊಡ್ಲಿ, ಕೃಷಿಯಲ್ಲಿ ಹೋಗಿದೆ ಅವರಿಗೆ ಕೊಡ್ಲಿ. ಇದೇ ಸಣಾಸೋಳು ಎಲ್ಲರಿಗೂ ಬಡ್ಡಿಗೆ ಕೊಡ್ಲಿಕ್ಕೆ ಹಣ, ಕೆಲವರಿಗೆ ಬಡ್ಡಿಗೆ ಕೊಡ್ಲಿಕ್ಕೆ ಬ್ಯಾಂಕಿನಿಂದ ತೆಗೆದು ಬಡ್ಡಿಗೆ ಕೊಡ್ಲಿಕ್ಕೆ ಮತ್ತೊಬ್ಬರಿಗೆ ಹಣ ಕೊಡ್ತಿದೆ ಸರ್ಕಾರ. ಇದ್ರ ಬಗ್ಗೆ ಚಿಂತನೆ ಮಾಡುವುದಿಲ್ಲ. ಹೌದು, ಖಾಲಿ ಸಾಲ ಮನ್ನಾ, ಪಕ್ಷ ಮುಂಚೆ ಬರ್ಬೇಕು, ಸಾಲ ಮನ್ನಾ ಇದೆ, ವಿಷಯ ಏನಿಲ್ಲ ಅವರಿಗೆ. ನೋಡಿ, ಪ್ರತಿ ಒಂದರಲ್ಲೂ ಈಗ ಸೈಕಲ್ ನೋಡಿ, ಯಡಿಯೂರಪ್ಪನವರು ಅವತ್ತು ಹೇಳಿದ್ದಾರೆ ಸೈಕಲ್ ಬೇಡ ಮಕ್ಕಳಿಗೆ ಒಂದು ಫೀಸ್ ಕೊಡು ಅಂತ. ಇದು ಉತ್ತರ ಕರ್ನಾಟಕ ಸೀಮಿತ, ಓಕೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾ? ಯಾಕೆ ಬೇಕು? ಇದರಿಂದ ಲಾಭ ಇದೆ ರಾಜಕೀಯದವರಿಗೆ. ಅಂದ್ರೆ ಈ ಬೊಕ್ಕಸದಿಂದ ಹೋಗುವ ಈ 3,000 ಹಣದಲ್ಲಿ ಆ ಸೈಕಲ್ಗೆ ಎಷ್ಟು ಹೋಗ್ತದೆ, ಎಷ್ಟು ಲಾಭ ಇದೆ ಇಲ್ಲಿ. ಈ ಲಾಭಕ್ಕಾಗಿ ದುಡಿಯುವುದು, ಜನರಿಗಾಗಿ ರಾಜಕೀಯವರು ಇದು ಮಾಡುವುದಲ್ಲ. ಇಲ್ಲದ್ರೆ ಇಷ್ಟು ಸೀಟಿಗಾಗಿ ಒದ್ದಾಡ್ತಾರ, ಇಷ್ಟು ಕೋಟಿಗ ಕಟ್ಟಲೆ ಗುಟ್ಲೆ ಮತ್ತೊಂದು ವರ್ಷಕ್ಕೆ ಹೋಗ್ತಾರೆ. ಎಲ್ಲ ಮಾಡುವುದು ಅವರಿಗಾಗಿ, ಜನಗಳಿಗೆ ಯಾವ ರಾಜಕೀಯವನ್ನು ಮಾಡುವುದಿಲ್ಲ. ಇದು ನನ್ನ ಲೆಕ್ಕದಲ್ಲಿ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್, ಧನ್ಯವಾದಗಳು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಈ ಯಾರ ಹಣವನ್ನ ಕೊಡ್ತಾರೆ, ನಮ್ಮದೇ ಹಣವನ್ನ ಸರ್ಕಾರ ಕೊಡುತ್ತೆ ಅಂತಕ್ಕಂಥ ಮಾತುಗಳು. ಸಾಲ ಮನ್ನಾ ಯಾರೇ ಮಾಡ್ಲಿ, ಅವರು ಚುನಾವಣೆಯಲ್ಲಿ ಅವರು ಪ್ರಚಾರ ಮಾಡಿ ಅವರು ಗೆದ್ದು ಬರಬೇಕಾದ್ರೆ ಅದು ಪ್ರೈವೇಟ್ ಆಯ್ತು, ಚುನಾವಣೆಗೆ ಹೋಗುದು. ಇದಕ್ಕೆಲ್ಲ ಚುನಾವಣಾ ಕಮಿಷನರ್ ಮತ್ತೆ ಕೋರ್ಟ್ ಎಲ್ಲ ಕೈ ಹಾಕಬೇಕು. ನೀವು ಹೇಳಿದ್ರಿ, ನೀವು ಕೊಡಬೇಕು. ಜನರ ಹಣ, ಪಬ್ಲಿಕ್ ಹಣ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ಯಾಕೆ ಮಾಡುದಿಲ್ಲ? ಕುಮಾರಸ್ವಾಮಿ ಅವರ ಹತ್ರ ಕೋಟಿಗಟ್ಟಲೆ ಉಂಟು. ಯಾರು ಮಿನಿಸ್ಟರ್ ಎಲ್ಲ ಇದ್ದಾರೆ, ಒಂದು ಮನೆಯಲ್ಲಿ ನೋಡಿದರೆ ಅವರದ್ದು IT ಅವರು ಕೋಟಿಗಟ್ಟಲೆ ಹಣ ಹಿಡಿತಾರೆ ಕೆಲವು ಸಲ. ಆ ಹಣ ಎಲ್ಲಿ ಹೋಗ್ತದೆ ದೇವರಿಗೆ ಗೊತ್ತು. ಆದರೂ ಹಣ ಹಿಡಿತಾರಲ್ವ, ಗೋಡೆಗಳ ಮಧ್ಯದಲ್ಲಿ ಕಟ್ಟಿಟ್ಟ ನೋಡಿದ ಬಂಡ್ಲಿಗಳಿರ್ತದೆ, ಅದನ್ನು ತೆಗೆದು ಕೊಡಲಿ, ಅದರ 10% ಕೊಡಲಿ. ಬಡವರಿಗೆ ಬೇರೆ ಕೊಡಬೇಕೆಂದಿಲ್ಲ. ರೈತರಿಗೆ ಸಾಲ ಮನ್ನಾ ಅಂತ ಯಾಕೆ ಮಾಡೋದು? ಬ್ಯಾಂಕ್ಗಳಿಗೆ ಯಾಕೆ ಪ್ರಾಪರ್ ಮಾಡೋದು? ನೀವು ಹೇಳಿದ್ರಿ ಸಾಲ ಮನ್ನಾದ ತಪ್ಪು ಅಂತ ಹೇಳಿದ್ರಿ. ಹಾಗಾದ್ರೆ ಸಾಲ ಮನ್ನಾ ತಪ್ಪು ಅಂತ ಆದ್ರೆ ಅದೆಷ್ಟೋ ಜನರಿಗೆ ಈಗ ಕನಿಷ್ಠ 20,000 21,000 ಅಂತ ಸಂಬಳಗಳಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ನಮಗೆ ಜಾಸ್ತಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆಗಳು. ಇನ್ನು ಅದೇ ರೀತಿಯಲ್ಲಿ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ 60,000 80,000 1 ಲಕ್ಷದವರೆಗೆ ಸ್ಯಾಲ್ರಿಗಳು ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಅಂತ ಬೇಡಿಕೆಗಳು, ಅದನ್ನೆಲ್ಲ ಈಡೇರಿಸ್ತಾರೆ ಅಂತಂದ ಮೇಲೆ ಅದೆಲ್ಲದನ್ನು ನೀವು ಪ್ರಶ್ನೆ ಮಾಡೋದಿಲ್ಲ ಅಂತಂದ್ಮೇಲೆ ಈ ಒಂದು ಸಾಲ ಮನ್ನಾವನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ನೋಡಿ. ಒಂದು ಮಾತು ಹೇಳ್ತೀನಿ ನಿಮಗೆ, ಎಲ್ಲದಕ್ಕೂ ವಿರೋಧ ಅದು ಇದು ಇರ್ತದೆ. ಈಗ ನೋಡಿ, ಆಚೆ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಎಲ್ಲ ಗೊಂದಲ ಉಂಟು. ಪ್ರತಿಯೊಬ್ಬ MLAಗೂ 15,000 ಸಂಬಳ ಜಾಸ್ತಿ, ತುಟಿ ಭತ್ತೆ ಜಾಸ್ತಿ ಅಂತೇಳಿ ಒಂದು ಬಿಲ್ ಪಾಸ್ ಆಗ್ತದೆ. ಆಗ 250 ಕೈ ಮೇಲೆ ಇರ್ತದೆ. ಯಾರು ಅದಕ್ಕೆ ಹೂ ಅನ್ನಲ್ಲ. ಬೇರೆ ಏನಾದರೂ ಮಾಡಿದರೆ ಅದು ವೋಟ್ ಬ್ಯಾಂಕ್, ಅದು ಏನೆಲ್ಲ ಇಲ್ಲ, ಅದು ನಮಗೆ ಅವ್ರು ಹಾಗೆ ಮಾಡಿದ್ರು ಹೀಗೆ, ಅಲ್ಲಿ ಅವರು ಏನು ಬಾಯಿ ಬಿಡೋದಿಲ್ಲ. ನಮಗೆ 15,000 ಒಮ್ಮೆಲೆ ಜಾಸ್ತಿ ಆಗಿದೆ, ಅದರ ಬಗ್ಗೆ ಯಾರು ಎಂದೆ ಅವರವರ ಲಾಭಕ್ಕೋಸ್ಕರ ಅವರು ಮಾಡುವ ಕೆಲಸದಲ್ಲಿ ಇನ್ನೊಬ್ಬರು ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅವರಿಗೆ ತಿಳಿಯುವವರೆಗೆ ಅದು ಅಷ್ಟೇ. ಹಾಗಾದ್ರೆ ಏನು ಹೇಳ್ತೀರಿ? ಈ ಒಂದು ರಾಜಕಾರಣ ನೋಡ್ತಾ ಇದ್ದೀರಿ ನೀವು, ರಾಜ್ಯ ರಾಜಕಾರಣದಲ್ಲಿ ಆಡಿಯೋ ಬಿಡುಗಡೆಯ ಒಂದು ವಿಚಾರಗಳಾಗಿರ್ಬೋದು, ಆ ಒಂದು ಸಂಭ್ರಮ ಆಗಿರ್ಬೋದು, ಇನ್ನು ಅದೇ ರೀತಿಯಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಬಿಡುವಂಥ ಒಂದು ಖುಷಿ ಆಗಿರ್ಬೋದು. ಅಂದರೆ ಇಬ್ಬರು ಸರ್ಕಾರಗಳು ಕೂಡ ಕಚ್ಚಾಟಗಳನ್ನ ಮಾಡ್ಕೊಳ್ತಾ ಇದೆ, ಕಿತ್ತಾಟಗಳನ್ನು ಮಾಡ್ಕೊಳ್ತಾ ಇದೆ. ಅದರಲ್ಲಿ ಜನರು ಸಂಕಷ್ಟದಲ್ಲಿ ತೊಡಗಿದ್ದಾರೆ ಅಂತ, ಅಂದರೆ ಅವರವರ ಖುಷಿಗೆ ಜನರನ್ನ ಬಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು. ಇದಕ್ಕೇನು ಹೇಳ್ತೀರಿ? ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದೆ. ಚುನಾವಣೆಯ ಸಂದರ್ಭವನ್ನು ನಾವು ನೆನೆಸಿಕೊಂಡ್ರೆ ಅದೇನೋ ಆಗಿದೆ, ಸರ್ಕಾರ ಕಾನೂನಿನ ಪ್ರಕಾರ ಸರ್ಕಾರ ರಚನೆಯಾಗಿದೆ. ಕುಮಾರಸ್ವಾಮಿ ಅವರಿಗೆ ನಂದು ನೇರವಾದ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಯಾರೋ ಒಬ್ರು ಆಫರ್ ಕೊಟ್ಟರು, ನೀನು ಮುಖ್ಯಮಂತ್ರಿ ಆಗಪ್ಪ, ನಾನು ನಿಮಗೆ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಆಲೋಚನೆ ಮಾಡದೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾರ, ಅವ್ರ ಕೈ ಕೆಳಗಿರೋ MLAಗಳು ನನಗೆ ಸಪೋರ್ಟ್ ಮಾಡ್ತಾರ, ಇವ್ರು ನನ್ನ ಕಾಲು ಎಳೆಯದೆ ಕೆಲಸ ಮಾಡೋಕ್ಕಾಗತ್ತಾ ಅಂತ ಎಲ್ಲ ಯೋಚನೆ ಮಾಡದೆ ನೇರವಾಗಿ ಅವ್ರು ಕೊಟ್ಟಂತ ಆಫರ್ ಅನ್ನು ತಗೊಂಡ್ಬಿಟ್ರಲ್ಲ, ನೀವು ಮಾಡಿದ್ದು ಸರಿಯಾ? ಅದು ರಾಜಕಾರಣ ಸ್ವಾಮಿ, ಅವರು ಮಾಡೋದು ಕರೆಕ್ಟ್ ಅಂತ. ನೆಕ್ಸ್ಟ್ 3 ಜನಕ್ಕೂ ರಾಜಕಾರಣ ಅಂತ ಹೇಳ್ತಾರೆ. 3 ಜನಕ್ಕೂ ಪ್ರಶ್ನೆ ಇದೆ ಸರ್. ಸಿದ್ದರಾಮಯ್ಯನವರಿಗೆ ಪ್ರಶ್ನೆ, ನೀವು ನಿಮ್ ಮುಖ್ಯಮಂತ್ರಿ ನಿಮ್ MLAಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ತಾನೇ ನೀವು ಅವರಿಗೆ ಸಪೋರ್ಟ್ ಮಾಡಿರೋದು. ಇವಾಗ ನಿಮ್ಮಲ್ಲಿ ಅತೃಪ್ತ ಶಾಸಕರು ಅಂತ ಹೇಳ್ಕೊಂಡು ಅವ್ರು ನಿಮ್ ಕಾಲೆಳಿತಿದಾರಲ್ಲ, ಸರ್ಕಾರದ ಕಾಲೆಳಿತಿದಾರಲ್ಲ, ಇದು ಸರಿನಾ? ನಿಮ್ ಸರ್ಕಾರದಲ್ಲಿರುವಂತಹ ನಿಮ್ ಜನರನ್ನು, ನಿಮ್ ಶಾಸಕರನ್ನು
ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನಿಮಗೆ ಆಗಲ್ವಾ? ಯಡಿಯೂರಪ್ಪನವರಿಗೆ ಪ್ರಶ್ನೆ, ಸ್ವಾಮಿ ನೀವು ಅಧಿಕಾರದ ಲಾಲಸೆಯಿಂದ ಪುನಃ ಪುನಃ ಅವರು ಆಡಳಿತ ಪಕ್ಷರು ಇವತ್ತು ಬೀಳುತ್ತೆ ನಾಳೆ ಬೀಳುತ್ತೆ ಅಂತೇಳಿ ಕಾಲೆಳಲಿಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, 5 ವರ್ಷ ಆಡಳಿತ ನಡೆಸ್ರಿ ಅಂತೇಳಿ ಜನ ಆರಿಸಿದ ಸರ್ಕಾರ ಅವರು ಆಡಳಿತ ಮಾಡುವುದನ್ನು ನೋಡಿಕೊಂಡು ಏನೋ ತಪ್ಪುಗಳಿದ್ರೆ ನೀವು ಅವರನ್ನು ತಿದ್ದುಕೊಡುವಂತ ಕೆಲಸ ಮಾಡಬೇಕಾದ ವಿರೋಧ ಪಕ್ಷದಲ್ಲಿರುವ ನೀವು ಮಾಡ್ತಾ ಇರೋದೇನು? ಹಾಗಾದ್ರೆ ಅಧಿಕಾರ ಯಾರಿಗೆ? ನಮಗೆ ನಿಮ್ಮನ್ನೆಲ್ಲ ಚುನಾಯಿಸಿ ಕಳಿಸಿ ನಮಗೆ ಅಸಹ್ಯ ಆಗ್ತಾ ಇದೆ ಸ್ವಾಮಿ, ಅಸಹ್ಯ. ಯಾಕೆ ಬೇಕು ಇಂಥ ಸರ್ಕಾರ ಅಂತ ಆಗ್ತದೆ, ಅಸಹ್ಯ ಆಗ್ತಾ ಇದೆ. ನಾನು 7ನೇ ತರಗತಿಯಲ್ಲಿ ಓದಿದೊಂದು ವಿಚಾರ ಇದೆ, ಏನು ವಿರೋಧ ಪಕ್ಷದವರ ಪಾತ್ರ, ಸರ್ಕಾರದಲ್ಲಿ ವಿರೋಧ ಪಕ್ಷದವರ ಪಾತ್ರ ಏನು ಅಂತ ಕೇಳಿದಕ್ಕೆ ಅಲ್ಲಿ ಒಂದು ಪ್ರಶ್ನೆ ಇಲ್ಲಿದ್ದು, ವಿರೋಧ ಪಕ್ಷದಗಳು ಕಾವಲು ನಾಯಿಗಳಂತೆ ಕೆಲಸ ಮಾಡ್ತವೆ ಅಂತ ಸರ್ಕಾರದಲ್ಲಿ. ಅದು ನಾನು ಓದಿದ್ದು. ಆದ್ರೆ ಇವಾಗ ನೋಡುವಾಗ ಕಾವಲು ನಾಯಿಗಳಲ್ಲ, ಹುಚ್ಚು ನಾಯಿಗಳು ಅಲ್ಲ, ಕಚ್ಚುವ ನಾಯಿಗಳು ಅಂತ ಅನಿಸ್ತಾ ಇದೆ. ಬೇಕಾ ನಮಗೆ ಇದು? ಅವರನ್ನು ಬಿಡಿ ಸ್ವಾಮಿ, 5 ವರ್ಷ ಅವರ ನ್ಯೂನತೆಗಳನ್ನೆಲ್ಲ ಪಟ್ಟಿ ಮಾಡಿ ನಂತರ ಮುಂದಿನ ಎಲೆಕ್ಷನ್ ಅಲ್ಲಿ ಎಳಿರಿ ಕಾಲು. ಇವಾಗ ಅಲ್ಲ, ನಿಮ್ಮ ಈಗ ಕೇಂದ್ರ ಸರ್ಕಾರದ ಏನು ವಿಫಲತೆಗಳಿದ್ರೆ ಎಳಿರಿ ಈಗ ಅವರ ಕಾಲು. ಅವ್ರಿಗೆ ಆಡಳಿತ ಮಾಡುವಾಗ ಅಲ್ಲ, ಅವ್ರನ್ನ ಬಿಡಿ. ಯಾಕಂದ್ರೆ ಅವರಿಗೆ ಆಡಳಿತ ಮಾಡೋದಕ್ಕೆ ಟೈಮ್ ಬೇಕಾ, ನಿಮ್ಮ ಕಾಲೆಳೆಯೋದನ್ನು ತಪ್ಪಿಸೋದಕ್ಕೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕಾ, ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಂತ ಗೊತ್ತಾಗ್ತಾ ಇಲ್ಲ. 3 ರಾಜಕಾರಣಿಗಳು ನಾನು ಹೆಸರಿಗೆ ಹೇಳಿದಷ್ಟೇ, ಈ 3 ಮಾತ್ರ ಅಲ್ಲ, ಇದ್ದ ರಾಜಕೀಯ ಪಕ್ಷದವರಿಗೆಲ್ಲ ಕೇಳ್ತಾ ಇರೋ ಒಂದು ಜನಸಾಮಾನ್ಯರಾಗಿ ನಿಮ್ಮ ಬಗ್ಗೆ ನಮಗೆ ಹೇಸಿಗೆ ಅನಿಸ್ತಾ ಇದೆ. ದಯವಿಟ್ಟು ನಾನು ಓದಿದ ಪಠ್ಯಪುಸ್ತಕದಲ್ಲಿ, ಪ್ರೈಮರಿ ಸ್ಕೂಲ್ನಲ್ಲಿ ಓದಿದ ಪಠ್ಯಪುಸ್ತಕದಲ್ಲಿ ಬರೆದಿತ್ತು, ನಮ್ಮ ರಾಜ್ಯದ ಆಹಾರ ಮಂತ್ರಿ ಇಂಥವರು, ನಮ್ಮ ರಾಜ್ಯದ ಕಾನೂನು ಮಂತ್ರಿ ಇಂಥವರು. ಇವತ್ತಿನ ಯಾವ ಪಠ್ಯಪುಸ್ತಕದಲ್ಲಿ ಬರೆಯೋದಕ್ಕೆ ಧೈರ್ಯ ಇದೆ ಹೇಳಿ? ಯಾವ ಮಂತ್ರಿಗೆ ನಾಳೆ ನನ್ನ ಸೀಟ್ ಉಳಿತೆ ಅಂತ ಧೈರ್ಯ ಇದೆ ಹೇಳಿ? ನಿಮಗೆ ಮುಖ್ಯಮಂತ್ರಿಯವರಿಗೆ ಧೈರ್ಯ ಇದೆಯಾ? ಪ್ರಧಾನಮಂತ್ರಿಯವರಿಗೆ ಧೈರ್ಯ ಇದೆ ನಾಳೆ ಸೀಟಲ್ಲಿ ಉಳಿತೇನೆ ಅಂತ ಹೇಳ್ಬಿಟ್ಟು? ಸರ್ಕಾರವೇ ಬದಲಾಗತ್ತೆ, ಇನ್ನು ಏನು ಪಠ್ಯಪುಸ್ತಕದಲ್ಲಿ ಹೆಸರುಗಳು ಬದಲಾಗೋದಿಲ್ವ ಸರ್? ಈ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ರಾಜ್ಯ ಸರ್ಕಾರದ ವಿಚಾರವಾಗಿ ಈಗಷ್ಟೇ ಚರ್ಚೆಗಳಾಗ್ತಾ ಇದೆ. ಇನ್ನೂ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಈ ಒಂದು ರಾಜ್ಯ ಸರ್ಕಾರವನ್ನು ಆರಿಸಿ ಕಳಿಸಿದಾರಲ್ಲ ಜನಪ್ರತಿನಿಧಿಗಳು, BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಇಂಥ ಒಂದು ರಾಜಕಾರಣಿಗಳನ್ನು, ಜನಪ್ರತಿನಿಧಿಗಳನ್ನು ಆರಿಸಿ ಕಳಿಸಿದಂಥ ಜನರು ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯೊಂದಿಗೆ ಒಂದು ವಿರಾಮವನ್ನು ತೆಗೆದುಕೊಳ್ತೇನೆ. ನಂತರ ಮತ್ತೆ ಬರ್ತೇನೆ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಬಜೆಟ್ಟಿನ ಕುರಿತಾಗಿ ಚರ್ಚೆಗಳಾಯಿತು, ಅದರಲ್ಲೂ ಕೂಡ ಇನ್ನೂ ಕೂಡ ಚರ್ಚೆಗಳಿದೆ. ಬಜೆಟನ್ನು ಹೇಗೆ ಮಾಡಬೇಕು, ಈಗಿನ ಸರ್ಕಾರಗಳು ಹೇಗೆ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರಗಳು. ಇನ್ನು ಅದೇ ರೀತಿಯಲ್ಲಿ ಜಾತಿ ರಾಜಕಾರಣಕ್ಕೆ ಯಾವ ರೀತಿಯಲ್ಲಿ ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಒಂದು ಜನಪ್ರತಿನಿಧಿಗಳು ಅಂತಕ್ಕಂಥ ಮಾತುಗಳು. ಇನ್ನು ಅದೇ ರೀತಿಯಲ್ಲಿ ಇನ್ನು ಮೀಸಲಾತಿಗೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ. ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಇನ್ನೂ ಕೂಡ ಕ್ರಮಗಳು ಇನ್ನೂ ಅಸ್ತವ್ಯಸ್ತಗಳಾಗಿದೆ. ಆ ಕುರಿತಾಗಿ ಕೂಡ ಚರ್ಚೆಗಳನ್ನು ಮಾಡಲಿಕ್ಕಿದೆ. ಈಗಾಗಲೇ ಮಾತಾಡ್ತಾ ಹೋದರೆ ಫೀರ್ ಮೊಹಮ್ಮದ್ ಅವರೇ, ಈ ಒಂದು ಜಾತಿ ರಾಜಕಾರಣ ಅಂತಕ್ಕಂಥದ್ದು ಭಾರೀ ಪ್ರಮಾಣದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅಂತ. ಒಂದಲ್ಲ ಒಂದು ಹಂತದಲ್ಲಿ ಆ ಜಾತಿಯನ್ನು ಓಲೈಸಿದ್ರೆ ನಮಗೆ ಮತಗಳು, ಈ ಜಾತಿಯನ್ನು ಓಲೈಸಿದ್ರೆ ಮತಗಳು, ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಿದ್ರೆ ನಮಗೆ ಓಟ್ಗಳು ಬರುತ್ತೆ, ದಲಿತರಿಂದ ಓಟ್ಗಳು ಬರುತ್ತೆ, ಲಿಂಗಾಯತರಿಂದ ಓಟ್ಗಳು ಬರುತ್ತೆ. ಇದೆಲ್ಲ ಅವಶ್ಯಕತೆ ಇದೆಯಾ ರಾಜಕಾರಣಕ್ಕೆ? ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿದಾಗ ಅವರಾಗೆ ಜನರು ಓಟ್ ಹಾಕೋದಿಲ್ವಾ ಅಂತ. ಭಾರತದ ಪ್ರಜೆ ಅಂತೇಳಿ ಯಾರು ನಮ್ಮನ್ನು ಕರೆಯುವುದಿಲ್ಲ. ಅವ ಆ ಜಾತಿಯವ, ಈ ಪಂಗಡದವ, ಅವ ಇವ ಅಂತೇಳಿ ನಮ್ಮನ್ನು ಪರಿಚಯಿಸುವುದು ವಿನಃ ಇವರು ದೇಶಭಕ್ತಿ ಅದು ಇದು ಹೇಳ್ತಾರೆ. ಆದರೆ ಯಾವ ರಾಜಕಾರಣಿಗಳು ಒಂದು ಸಿಟಿಜನ್ ಇಂಡಿಯನ್ ಸಿಟಿಜನ್ ಅಂತ ನಮ್ಮನ್ನು ಭಾವಿಸುವುದಿಲ್ಲ. ಇವ ಮುಸಲ್ಮಾನ, ಇವನಿಗೆ ನಾವಿಷ್ಟು ಇದು ಮಾಡಬೇಕು, ಅವ ಕ್ರಿಸ್ತ, ಇದನ್ನಿಷ್ಟು ಮಾಡಬೇಕು, ಅವರಿಂದ ಓಟ್ ತಗೊಳ್ಬೇಕು, ಇದೆಲ್ಲ ಈಗ ಒಂದು ಸುರಾಗಿದೆ. ಒಂದು ಊರಿನಲ್ಲಿ 4 ಜನ ಒಂದು 50-60 ಇದು ಬಿಲ್ಲವಸ್ ಇದ್ರೆ ಅವರು ಹೇಳಿದ ಯಾರಾದರೂ ಒಬ್ಬ ಅದರಿಂದ ಚಲಾಕಿ ಹೇಳ್ತಾನೆ, ನೋಡಿ ನಮಗೆ ಒಂದು ಸೀಟ್ ಬೇಕು, ನೀವು ಒಟ್ಟಾಗಿ ನಮಗೆ ಸೀಟ್ ಬೇಕು, ಯಾಕೆ ಅವನ MLA ಆಗೋದಕ್ಕೆ. ಅಂಥದ್ದು ಬಹಳ ಜೋರಾಗಿದೆ. ಪ್ರತಿಯೊಂದು ಪಂಗಡದವರಿಗೆ ನಮ್ಮ ಒಂದು MLA. ಯಾಕೆ ಅವ ಅಂಥ MLA ಅನ್ನು ಹುಡುಕುವುದರಿಂದಲೇ ನಮಗೆ ಇದು ಬರೋದು. ನಿಜವಾಗಿ ಒಳ್ಳೆಯ ವಿದ್ಯಾವಂತ, ಒಳ್ಳೆಯರಲ್ಲಿ ಭಾರತದ ಬಗ್ಗೆ ಚಿಂತನೆ ಮಾಡುವ ಅವನನ್ನು
ಇದು ಕ್ಯಾಂಡಿಡೇಟ್ ಮಾಡಿ, ಯಾವ ಮುಸಲ್ಮಾನನ್ನು ಮಾಡಬೇಡಿ, ಅದರಲ್ಲಿ ಎಲ್ಲ ಟೋಟಲ್ ಕಮಾಂಡ್ ಬಂತು. ಯಾವ ಹಿಂದೂವನ್ನಂತೇಳಿ ಮಾಡಬೇಡಿ, ಹಿಂದೂ ಮೆಜಾರಿಟಿ ಇದೆ ಅದು ಮಾಡ್ತೇವೆ ಅಂತೇಳಿ, ಇಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ ಅಲ್ಲಿ ಕೊಡುವ ಅಂತೇಳಿ. ಅದು ಶುದ್ಧ ಸುಳ್ಳು, ಅದು ಆಗುವುದೂ ಇಲ್ಲ. ನೋಡಿ ಈ ಸಲ ನಮ್ಮ ಕಾಪಿನ ಅವಸ್ಥೆ ಏನಾಯಿತು. ಇದು ಕೇವಲ ಕಾಪುವಿನ ವ್ಯವಸ್ಥೆ ಅಲ್ಲ ಸರ್, ಇಂಥ ಒಂದು ಅವ್ಯವಸ್ಥೆಗಳು ಸಾಕಷ್ಟು ಪ್ರದೇಶಗಳಲ್ಲಾಗಿದೆ. ಬರೀ ಕಾಪುವಿನ ಅವರವರ ನೋಡಿ MP ಇದು ನಮ್ಮ ರಾಷ್ಟ್ರಾಧ್ಯಕ್ಷರು ಮುಸಲ್ಮಾನರು ಆದರೂ ದಲಿತರು ಆದರೂ ಅಲ್ಲಿಂದ ಮುಸಲ್ಮಾನರಿಗೆ 10 ಪೈಸೆ ಪ್ರಯೋಜನ ಆಗಿದ. 2 ಮುಸಲ್ಮಾನರು ರಾಷ್ಟ್ರಾಧ್ಯಕ್ಷರಾದರು. ಈಗ 3 ಮಂದಿ ರಾಷ್ಟ್ರಾಧ್ಯಕ್ಷ. ಮುಸಲ್ಮಾನರಿಗೆ ಯಾವುದಾದ್ರೂ ಒಂದು ಕಾನೂನು ಕಾಯ್ದೆಯಲ್ಲಿ ಏನಾದರೂ ಆಯಿತಾ? ಇಲ್ಲ. ಅವರು 5 ವರ್ಷ ಆಯಿತು, ಅವರು ಇಳಿದು ಹೋದರು. ಎಲ್ಲ ಇದರಲ್ಲಿ ಕೂಡ ಅದು ಹೇಳೋದೆಂತ, ನಾವು ಅದು ಮಾಡಿದ್ದೇವೆ, ನಾವು ಅವರಿಗಿಷ್ಟು ಸೀಟು ಕೊಡಬೇಡಿ, ಜನರಿಗೆ ಅಧಿಕಾರ ಕೊಡಿ. ಈ ಮೀಸಲಾತಿ ಅಂತೇಳಿ ಇದು ಮಾಡಬೇಡಿ. ಮೀಸಲಾತಿ ಬೇಡವೇ ಬೇಡ. ಒಳ್ಳೊಳ್ಳೆ ಜಾತಿಯವರು ಮೀಸಲಾತಿಗೋಸ್ಕರ ಹಿಂದೆ ಬರ್ತಾರೆ. ಅದು ಈಗ ಬೇರೆಯವರು ಅದನ್ನು ನೋಡುವುದಿಲ್ಲ. ಪ್ರತಿಯೊಬ್ಬರು ಮೀಸಲಾತಿಯಲ್ಲಿ ಸಿಗ್ತದೆ, ಅಲ್ಲಿಗೆ ಕಾಲಿಡುವುದು. ಯಾವ ಸರ್ಕಾರವನ್ನು ಉಳಿಸಲಿಕ್ಕೆ ಆಗುದಿಲ್ಲ ಮೀಸಲಾತಿ ಕೊಡದೆ ಇವರಿಗೆ. ಈಗಾಗಲೇ ಅವ್ರು ಹೇಳಿದ್ರು ಮೀಸಲಾತಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಜಾತಿಯ ಹಿಂದೆ ಹೋಗಬಾರ್ದು ಅಂತ. ನಿನ್ನೆ ಒಂದು ಬಜೆಟ್ನಲ್ಲಿ ನೋಡ್ತಾ ಹೋದ್ರೆ, ನಿನ್ನೆ ಬಜೆಟ್ನಂತಲ್ಲ ಸಾಕಷ್ಟು ಬಜೆಟ್ಗಳೆಲ್ಲ ನೋಡಿ ಆಗಿದೆ. ಒಂದು ಕರೆ ಇದೆ. ಹಲೋ 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 ಸರ್. ಹಾಂ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್, ನಿಮ್ಮ ಹೆಸರು? ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್, ನಿಮ್ಮ ಹೆಸರು? ಪ್ರದೀಪ್ ಸುರತ್ಕರಿಂದ. ಎಸ್, ಹೇಳಿ ಸರ್. ಹಲೋ ಹಲೋ, ಹೇಳಿ ಸರ್. ಸರ್, ಬಜೆಟ್ ಎಲ್ಲ ಆಗಿದೆ. ಬಜೆಟ್ ನಾನು ಒಳ್ಳೇದಂತ ಸಹ ಹೇಳುದಿಲ್ಲ, ಕೆಟ್ಟದಂತ ಹೇಳುದಿಲ್ಲ. ಖಂಡಿತ. ಯಾಕೆ ಈ ಒಂದು ತಟಸ್ಥ ಮನೋಭಾವನೆ ಯಾಕೆ ಅಂತ? ಜನಸಾಮಾನ್ಯರಿಗೆ ಈಗ ಎಲ್ಲ ಕಲಿತು ಮನೆಯಲ್ಲಿ ಕೂತು ಉದ್ಯೋಗ ಇಲ್ಲ ಸರ್. ಉದ್ಯೋಗ ಮಾಡಿಕೊಂಡವರಿಗೆ ಸಂಬಳ ಇಲ್ಲ. ಯಾಕೆಂದ್ರೆ ಈಗ ಹಲೋ ಹೇಳಿ ಹೇಳಿ ಕೇಳ್ತಾ ಉಂಟು. ಗ್ರಾಮೀಣ ಪ್ರದೇಶದಲ್ಲಿ ಅಂಚೆ ನೌಕರರಿಗೆ ಯಾವುದೇ ಸವಲತ್ತುಗಳು ಸಿಕ್ಕುತ್ತಿಲ್ಲ. ಟೀಚರ್ಸ್ಗೆ ಮೊನ್ನೆ 50% ಕೊಟ್ಟಿದೆ. ಈಗ ಮನೆ ಮನೆಗೆ ಹೋಗಿ ಗ್ರಾಮೀಣ ಪ್ರದೇಶದ ಅಂಚೆ ನೌಕರರು ಕಷ್ಟಪಟ್ಟು ಬೆವರೆಲ್ಲ ಸುರಿಸಿ ಅಷ್ಟು ಕೆಲಸ ಮಾಡಿ ಅವರಿಗೆ ಯಾವುದೇ ಒಂದು ಸವಲತ್ತುಗಳಿಲ್ಲ. ಅಲ್ಲ, ನೀವೀಗ ಮಾತಾಡ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟಿನ ಬಜೆಟ್ ಅಥವಾ ಸ್ಟೇಟ್ ಗವರ್ಮೆಂಟಿನ ಬಜೆಟ್ ಅಂತ? ಯಾವುದೇ ಇರಲಿ, ಎರಡೂ. ಈಗ ನಾವು ಹೇಳುದು ಎರಡೂ ಬಜೆಟಿನ ವಿಚಾರವಾಗಿ ನೀವು ಹೇಳ್ತಾ ಇದ್ದೀರಿ. ಎಸ್, ಮುಂದುವರಿಸಿದ. ಹೌದು, ಎರಡೂ ಬಜೆಟ್. ಈಗ ನಮಗೆ ಗ್ರಾಮೀಣ ಅಂಚೆ ನೌಕರರಿಗೆ ಒಂದು ಅದರ ಮೌಲ್ಯ ಸಿಗ್ಬೇಕು. ಯಾಕೆಂದ್ರೆ ಹೇಳಿ ಹೇಳಿ ಕೇಳ್ತಾ ಉಂಟು. ಯಾವುದೇ ಒಂದು ಮೆಡಿಕಲ್ ಇಲ್ಲ, ಯಾವುದಿಲ್ಲ, ಕಷ್ಟಪಟ್ಟು ದುಡಿದು 7,000 ದುಡಿತಾರೆ. ಅಷ್ಟು ಒಂದು ಈಗ ಭಾರತಕ್ಕೆ ಎದುರಾಗಿದೆ. ಇದನ್ನೆಲ್ಲ ನಮ್ಮ ಸಮಾಜದ ಗಣ್ಯರು ನೀವು ಅವರಿಗೆ ಪ್ರೋತ್ಸಾಹ ಮಾಡಿ, ನಿಮ್ಮ ಎಲ್ಲವನ್ನು ಪ್ರೋತ್ಸಾಹ ಮಾಡಿ ಅವರಿಗೆ ನ್ಯಾಯ ಒದಗಿಸಬೇಕು ಸರ್. ಖಂಡಿತ ಈ ವಿಚಾರವಾಗಿ ನಾವು ಪ್ರಯತ್ನವನ್ನ ಮಾಡ್ತಲೇ ಇದ್ದೇವೆ ಸರ್. ಅಂಚೆ ಕಚೇರಿಯವರಿಗೆ ಸರಿಯಾದ ರೀತಿಯಲ್ಲಿ ವೇತನಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದೇವೆ, ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅವರನ್ನು ಕೂಡ ಕರೆಸಿ ಅವರೊಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ ಸರ್ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳು ಸರ್. ಯಾಕೆಂದ್ರೆ ಎಲ್ಲ ನೀವು ಬಜೆಟ್ ಇದು ಮಾತಾಡ್ತೀರಿ ಎಲ್ಲ ವಿಷಯದಲ್ಲಿ. ಗ್ರಾಮೀಣ ಅಂಚೆ ನೌಕರರ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕುದಾ ಇಲ್ವಾ ಅಲ್ಲಿ ನಮಗೆ ಬಹಳ ಬೇಸರ ಆಗಿದೆ. ಎಸ್, ಖಂಡಿತ ಈ ವಿಚಾರವಾಗಿ ನೀವು ನಮಗೆ ಒಂದು ಕರೆ ಮಾಡಿ ಮತ್ತೊಮ್ಮೆ ಒಂದು ಮಾಹಿತಿಯನ್ನು ತಿಳಿಸಿ ಸರ್, ನಾವು ಈ ವಿಚಾರ ಪ್ರಯತ್ನವನ್ನು ಪಡ್ತೇವೆ. ಪ್ರಯತ್ನ ಮಾಡ್ಲೇಬೇಕು. ಯಾಕೆಂದ್ರೆ ಈಗ ಮೋದಿ ಆಯುಷ್ಮಾನ್ ಭಾರತ್ ಅಂತ ಹೇಳ್ತಾರೆ, ಎಲ್ಲ ತರುವುದು ಗ್ರಾಮೀಣ ಅಂಚೆ ನೌಕರು ಮನೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಅವರಿಗೆ ಯಾವುದೇ ಸವಲತ್ತುಗಳಿಗೆ ಬಹಳ ಬೇಸರ ಆಗಿದೆ ಸರ್. ನಮ್ದು ದೇಶ ನಂಬರ್ 1 ಆಗ್ತದೆ ಅಂತ ಮೋದಿ ಅವರು ಹೇಳಿದ್ದು. ಈಗ ಕುಮಾರಸ್ವಾಮಿ ಅದು ಅವರಿಗೂ ಸಹ ಗ್ರಾಮೀಣ ಅಂಚೆ ನೌಕರರ ಪರವಾಗಿ ಅವರು ಸಹ ಪ್ರಯತ್ನ ಪಡಬೇಕಾಗಿ ತಮ್ಮ ವಿನಂತಿ ಮಾಡಿಕೊಳ್ತೇವೆ ಸರ್. ಎಸ್, ಖಂಡಿತ ಸರ್, ಆ ಕುರಿತ ಪ್ರಯತ್ನವನ್ನು ಪಡ್ತೇವೆ. ಈ ಒಂದು ಸಮಸ್ಯೆಯನ್ನು, ಇಷ್ಟು ದೊಡ್ಡ ಸಮಸ್ಯೆಯನ್ನು ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಗೆ ವಿಚಾರ ಮಾಡ್ಲಿಕ್ಕೆ ಇನ್ನೂ ಕೂಡ ಅನುಕೂಲಗಳಾಗುತ್ತೆ. ಧನ್ಯವಾದಗಳು ಸರ್. ಇಡಿ ನೌಕರರು ಉಂಟದು, ಇಡಿ ನೌಕರರ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಬಜೆಟ್ ಅಂದ್ರೆ ಹೇಗಿರ್ಬೇಕು. ಕೇವಲ ಬಜೆಟ್ ಅಂದ್ರೆ ಈ ಒಂದು ಅಲ್ಪಸಂಖ್ಯಾತರ ಒಂದು ಕಲ್ಯಾಣ ನಿಧಿಗೆ ಇಷ್ಟು, ಅಥವಾ ದಲಿತರ ಒಂದು ಕಲ್ಯಾಣಕ್ಕಾಗಿ ಇಷ್ಟು, ಮತ್ತು ಅದೇ ರೀತಿಯಲ್ಲಿ ಇನ್ಯಾವುದೋ ಒಂದು ಜಾತಿಯ ಲಿಂಗಾಯತ ಧರ್ಮಕ್ಕೆ ಇಷ್ಟು, ಅಥವಾ ಮತ್ಯಾವುದೋ ಒಂದು ಧರ್ಮದ ಬಾಂಧವರಿಗೆ ಇಷ್ಟು, ಈ ರೀತಿಯಲ್ಲಿ ಹಂಚಿ ಕೊಡೋದಕ್ಕಿಂತ ಎಲ್ಲ ಒಂದು ಧರ್ಮದವರಿಗೂ ಯಾಕೆ ಸಮಾನವಾದ ರೀತಿಯಲ್ಲಿ ಬಜೆಟ್ಗಳನ್ನು ಮಾಡೋದಕ್ಕಾಗೋದಿಲ್ಲ? ಯಾಕೆ ಮಾಡೋದಿಲ್ಲ? ಬಜೆಟ್ ಅಂತಂದ್ರೆ ಎಲ್ಲವೂ ಕೂಡ ಅವ್ಯವಸ್ಥೆಗಳಾಗ್ತಾ ಇರೋದಕ್ಕೆ ಕಾರಣಗಳೇನು ಅಂತ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ಜಾತಿ ಅನ್ನೋದನ್ನು ಬದಿಗಿಡಬೇಕು.
ನಮ್ಮ ಯಾವುದೇ ಅರ್ಜಿ ನಮೂನೆಗಳಲ್ಲಿ ಆ ಜಾತಿ ಎಂಬ ಒಂದು ಕಾಲಮನ್ನೇ ತೆಗೆದುಹಾಕಬೇಕು. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ದೇಹದಲ್ಲಿ ಹರಿಯುವ ರಕ್ತ ಒಂದೇ, ರಕ್ತದ ಬಣ್ಣ ಒಂದೇ. ಅದು ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರೈಸ್ತ ಇರಲಿ, ಜೈನ ಇರಲಿ, ಬೌದ್ಧ ಇರಲಿ, ಸಿಕ್ಕ ಇರಲಿ, ಇನ್ಯಾವುದೇ ಜಾತಿಯವ ಇರಲಿ, ಒಬ್ಬನಿಗೆ ಆಕ್ಸಿಡೆಂಟ್ ಆದ್ರೆ ಅವನಿಗೆ ರಕ್ತ ಕೊಡುವ ಯಾವ ಜಾತಿಯವ ಅಂತ ಯಾರು ಕೇಳುವುದಿಲ್ಲ. ಆದ ನಂತರ ಬೇಕಿದ್ರೆ ನೋಡ್ಬೋದು ಅಷ್ಟೇ. ಆವಾಗ ಅಂತ ಆಪತ್ಕಾಲದಲ್ಲಿ ನೋಡುವುದಿಲ್ಲ ನಾವು. ಅದೇ ರೀತಿಯಲ್ಲಿ ಎಲ್ಲರನ್ನು ಒಂದೇ ಭಾವನೆಯಿಂದ ಕಂಡ ಜಾತಿ ಎಂಬುದನ್ನು ತೊಡೆದು ಹಾಕಬೇಕು. ಭಾರತಕ್ಕೆ ಇವಾಗಲೇ ಕರೆ ಮಾಡಿದವರು ಆವಾಗಲೇ ಹೇಳಿದ್ರು, ನಾವು ಇಷ್ಟು ವರ್ಷ ಆದ್ರೆ ಕೂಡ 67 ವರ್ಷ ಆದ್ರೆ ಕೂಡ ನಾವು ಏನ್ ಮಾಡ್ತಿದ್ದೇವೆ, ಮತ್ತೆ 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 ಮೀಸಲಾತಿಯಿಂದ ಅದನ್ನು ತೆಗಿಬೇಕು. ಅದೇ ರೀತಿಯಲ್ಲಿ ಜಾತಿಗಳಿಗೆ ಧಾರ್ಮಿಕ ರೀತಿಯಲ್ಲಿ ನೋಡುವುದ್ರೆ ಪ್ರತಿಯೊಬ್ಬನಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಕೊಟ್ಟಿದೆ. ಈ ರೀತಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿರುವಂತಹ ಈ ಸಂವಿಧಾನ ಅವರವರ ಧಾರ್ಮಿಕತೆಯನ್ನು ಅವರವರಿಗೆ ಬೇಕಾದ ರೀತಿಯಲ್ಲಿ ಆಚರಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅದಕ್ಕೆ ಬೇಕಾಗಿ ಸರ್ಕಾರದ ಅನುದಾನಗಳು ಅವಶ್ಯಕತೆ ಇಲ್ಲ. ಅದು ಚರ್ಚ್ ಇರಲಿ, ಮಸೀದಿ ಇರಲಿ, ಮಠ ಮಂದಿರಗಳಿರಲಿ. ಯಾಕಂದ್ರೆ ಅಲ್ಲಿ ಭಕ್ತರು, ಆ ಮಠಗಳು ಮಂದಿರಗಳಿಗೆ ಭಕ್ತರು ಏನ್ ಬರ್ತಾರೆ, ಅವರು ಸುರಿಯುವಂತ ಹಣ ಇರುತ್ತಲ್ಲ. ಎಷ್ಟೋ ಜನ ತಮ್ಮ ಕೆಲಸಗಳಾಗಬೇಕಂತ ಸುರಿತಾರೆ, ಇನ್ನೇನೋ ಕಾಣಿಕೆ ಹೋಗ್ತಾರೆ. ಇವನ್ ಕಳ್ಳತನ ಮಾಡ್ಲಿಕ್ಕೆ ಹೋಗೋರು ಕೂಡ ನನ್ನನ್ನು ಪೊಲೀಸ್ ಹಿಡಿದಿರ್ಲಿಪ್ಪ ಅಂತೇಳಿ ದುಡ್ಡು ತಗೊಂಡು ತಂದು ಹಾಕುದು ಮಠ ಮಂದಿರಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ. ಇಂಥ ಸಂದರ್ಭದಲ್ಲಿ ಇವರಿಗಿದೆಯಲ್ಲ, ನಿಜವಾಗಿ ಒಳ್ಳೆಯ ಕೆಲಸಕ್ಕೂ ಕೆಟ್ಟ ಕೆಲಸಕ್ಕೂ ಅಲ್ಲಿ ಹಣ ಬೀಳುತ್ತೆ. ಮತ್ತೆ ಪುನಃ ಸರ್ಕಾರದ ಅನುದಾನ ಇವುಗಳಿಗೆ ಬೇಕೇ. ನಾವು ಟ್ಯಾಕ್ಸ್ ಕಟ್ಟಿದಂತ ಹಣವನ್ನು ರಾಷ್ಟ್ರ ಕಟ್ಟಲಿಕ್ಕೆ ಉಪಯೋಗಿಸುವ ಬದಲು ಪರಸ್ಪರ ಜಾತಿಗಳನ್ನು ಕಚ್ಚಾಡಿಸಲಿಕ್ಕೆ, ವಿಭಜಿಸಿ ಆಳುವಂತ ನೀತಿಯನ್ನು ಮಾಡೋದಕ್ಕೆ ಉಪಯೋಗಿಸುವುದು ಸರಿಯೇ. ಈಗ ಅದೊಂದು ಕಡೆಯಲ್ಲಿ ಆದ್ರೆ ಈ ಬಜೆಟ್ ಮಾಡುವುದು ಕೂಡ ಬೆಂಗಳೂರಿನ AC ಹಾಲ್ನಲ್ಲಿ ಕೂತುಕೊಂಡು ಅಥವಾ ಡೆಲ್ಲಿಯ AC ಹಾಲ್ನಲ್ಲಿ ಕೂತುಕೊಂಡು ನಮ್ಮಿಂದ ಚುನಾಯಿತರಾದ ಮಂತ್ರಿ ಮಹೋದಯರು, ಕೆಲವೊಮ್ಮೆ ಅತ್ಯಂತ ಉನ್ನತವಾದ ವಿದ್ಯಾಭ್ಯಾಸ ಪಡೆದವರು ಇರೋದು, ಕೆಲವೊಮ್ಮೆ ಬರೀ ಹೆಬ್ಬೆಟ್ಟಿನವರು ಕೂಡ ಇರಬಹುದು. ಅದು ಗೊತ್ತಿಲ್ಲ, ಯಾರು ಮಾಡ್ತಾರೆ ಎಂಬುದು ಅವರಿಗೆ ಬಿಟ್ಟಿದೆ. ಅವರು ಕೂತ್ಕೊಂಡು ಚಿನ್ನದ ಸ್ಪೂನ್ ಅನ್ನು ಬಾಯಿಯಲ್ಲಿಟ್ಟುಕೊಂಡು ಬಂದಿರುವಂತಹ IAS ಆಫೀಸರ್ಗಳ ಸಲಹೆಯನ್ನು ಪಡ್ಕೊಂಡು ಮಾಡ್ತಾರೆ. ಈ IAS ಆಫೀಸರ್ಗಳಿಗೆ ತಳಮಟ್ಟದಲ್ಲಿ ಏನಾಗ್ತಿದೆ, ಗ್ರಾಮೀಣ ಮಟ್ಟದಲ್ಲಿ ಏನಾಗ್ತಿದೆ, ನಗರ ಮಟ್ಟಗಳಲ್ಲಿ ಏನಾಗ್ತಿದೆ ಎಂಬುದ ಜ್ಞಾನ ಇಲ್ಲ. ಅವರು ದೊಡ್ಡ ಕಾರುಗಳಲ್ಲಿ ತಿರುಗಾಡ್ತಾರೆ. ಒಂದು ರಸ್ತೆಯ ಹೊಂಡ ಕೂಡ ಅವರ ಕಾರಣ ಗಮನಕ್ಕೆ ಬರುವುದಿಲ್ಲ. ಸಾಧಾರಣದವ ಸೈಕಲ್ ಹಿಡ್ಕೊಂಡು ಹೋದ್ರೆ ಅವ ಸತ್ತ. ಈಗ ಇಲ್ಲಿ ಈ ಬಜೆಟ್ ಮಾಡುವಾಗ ಇದನ್ನು ಗಮನಕ್ಕೆ ತಗೊಳ್ಳುವುದು ಹೇಗೆ ಅಂತ ಹೇಳಿದ್ರೆ, ಬಜೆಟ್ ಮಾಡಲಿಕ್ಕೆ ಕನಿಷ್ಠ 6 ತಿಂಗಳ ಮೊದಲು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆದು, ಅಲ್ಲಿ ಪಂಚಾಯತ್ PDOಗಳಿರಬೇಕು, ಮತ್ತೆ ಸರ್ಕಾರಿ ಬೇರೆ ಬೇರೆ ಸ್ತರದ ಅಧಿಕಾರಿಗಳಿರಬೇಕು, ಅಧ್ಯಾಪಕ ಅಂದರೆ ಎಜುಕೇಷನಿಸ್ಟ್ಗಳು ಇರಬೇಕು, ಹಾಗೆ ಸಾಮಾಜಿಕ ಕಾರ್ಯಕರ್ತರು ಇರಬೇಕು, NGOಗಳ ಪ್ರಮುಖರು ಇರಬೇಕು, ಎಲ್ಲ ರೀತಿಯ ಜಾತಿ ಮತ್ತು ಧರ್ಮದವರು ಎಲ್ಲರನ್ನೂ ಸೇರಿಸಿ ಒಟ್ಟು ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕರೆದು ಡಿಜಿಟಲೈಸ್ ಆಗಿ ಅವರ ಅಭಿಪ್ರಾಯಗಳನ್ನು 1 ಅಥವಾ 2 ಅಥವಾ 3 ದಿನಗಳ ಸೆಮಿನಾರ್ ಅನ್ನು ಮಾಡಬೇಕು. ನಮ್ಮ ಜಿಲ್ಲೆಗೆ ಏನು ಬೇಕು, ಉದಾಹರಣೆಗೆ ಉಡುಪಿ ಜಿಲ್ಲೆಯಲ್ಲಿ ನಾವಿದ್ದೇವೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲಿ ನಮ್ಮ ಜಿಲ್ಲೆಗೆ ಏನು ಬೇಕು ಎಂಬುದನ್ನು ಇದು ಮಾಡಿ, ಏನು ದಾಖಲೆ ಮಾಡಿ, ಡಿಜಿಟಲ್ ರೂಪದಲ್ಲಿ ಕಾಗದ ಪತ್ರಗಳೆಲ್ಲ ಡಿಜಿಟಲ್ ರೂಪದಲ್ಲಿ ದಾಖಲೆ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟು ಇದನ್ನು ಬೆಂಗಳೂರಿಗ ಡೆಲ್ಲಿಗೋ ಕಳಿಸಿ ಅಲ್ಲಿ ಅದರ ಸರಿಯಾದ ಒಂದು ಚೌಕಟ್ಟು ಮಾಡಿ ಹಣದಲ್ಲಿ ಲಭ್ಯವಿರುವಂತಹ ಹಣವನ್ನು ಹಂಚಬೇಕು. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಟ್ರೆ, ಒಂದು ಕರೆ ಇದೆ, ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸಂತೋಷ್ ಶೆಟ್ಟಿ ಅಂತ, ಮಳವಳ್ಳಿ ಕುಂದಾಪುರದಿಂದ ಮಾತಾಡ್ತಾರೆ. ಹೇಳಿ ಸರ್, ಹೇಳಿ. ಸರ್, ಇದು ಇದೆಂತ ರಾಜಕೀಯ ಅಂತೇಳಿ ಒಂದು ಚರ್ಚೆ ಮಾಡ್ತಿದ್ರೆ ನೀವು, ಇದು ನಿಜವಾಗ್ಲೂ ಇಂದಿನ ಒಂದು ವಿದ್ಯಮಾನಕ್ಕೆ, ಹಾಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ, ಹಾಗೆ ಸಮಾಜದಲ್ಲಿನ ಒಳಕು ರಾಜಕೀಯಕ್ಕೆ ಇದು ಹೇಳಿ ಮಾಡಿಸಿದಂತ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ, ಒಂದು ಕಡೆ ಬಜೆಟ್ ಅನ್ನ ಮಂಡಿಸಿದ್ದಾರೆ, ಇನ್ನೊಂದು ಕಡೆ ಸರ್ಕಾರದ ಕೆಲವು ನಡವಳಿಕೆಗಳು, ಹಾಗೆ ಸರ್ಕಾರದ ಯೋಜನೆಗಳು, ಹಾಗೆ ಪ್ರಸ್ತುತ ರಾಜಕೀಯ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ನೀರ ಮೇಲಿನ ಗುಳ್ಳೆ ಅಂತಕ್ಕಂಥದ್ದು ಏನ್ ನಾವು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಇದು ಅವರು ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರದಲ್ಲಿ ಏನು ಬಜೆಟ್ ಅನ್ನ ಮಂಡಿಸಿದ್ದಾರೆ ಅವೆಲ್ಲವೂ ಕೂಡ ಕಾರ್ಯಗತೆಗೆ ಬರುವುದು 100% ನನಗೆ ಡೌಟ್ ಇದೆ. ಯಾಕಂತ ಹೇಳಿದ್ರೆ, ಕಳೆದ ಬಾರಿ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಹಲವಾರು ಯೋಜನೆಗಳನ್ನ ಕಾರ್ಯಗತ ಮಾಡುವಂತಹ ನಿಟ್ಟಿನಲ್ಲಿ, ಜನರಿಗೆ ಆಶ್ವಾಸನೆ ನೀಡುವಂತ ನಿಟ್ಟಿನಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು. ಆದ್ರೆ ಇದುವರೆಗೆ ಒಂದೇ ಒಂದು ಯೋಜನೆಗಳು, ಈ ಇಂದಿನ ಕ್ಯಾಂಟೀನ್ ಏನಿರ್ಬೋದು, ಮತ್ತೆ ಹಾಗೆ ಇನ್ನೊಂದು ಶಾಲೆ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ, ಎರಡು ಕೂಡ ಕಂಟಿನ್ಯೂ ಆಗಿ ನಡೀತಾ ಇದೆ ಬಿಟ್ರೆ ಯಾವುದೇ ಒಂದು ಯೋಜನೆಗಳು ಈ ಒಂದು ಕಾಲದಲ್ಲಿ, ಈ ಒಂದು ಸನ್ನಿವೇಶದಲ್ಲಿ ಯಾವುದೇ ಯೋಜನೆಗಳು ಕೂಡ ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಈ ಪಡಿತರ ಚೀಟಿಯಲ್ಲಿ ಸಿಗುವಂತಹ ಬೇಳೆ ಇರ್ಬೋದು, ಕಾಳೆ ಇರ್ಬೋದು, ತಾಳೆ ಎಣ್ಣೆ ಇರ್ಬೋದು, ಇವೆಲ್ಲವೂ ಕೂಡ ಅಕ್ರಮಗಳ ಗೂಡಾಗಿ ನಡೆಯುತ್ತೆ. ಯಾಕಂತ ಹೇಳಿದ್ರೆ, ಒಂದೆಡೆ
ಕ್ವಾಲಿಟಿ ಪ್ರಮಾಣದಲ್ಲಿ ಕೂಡ ಕಡಿಮೆ ಮಾಡುವಂತದ್ದು, ಮತ್ತೆ ತಾಳೆ ಎಣ್ಣೆ ಬದಲಿಗೆ ಹಣವನ್ನ ಕೊಡುವಂತದ್ದು, ಕೆಲವು ಕಡೆ ಗೋಧಿಯನ್ನೇ ಸಿಗದೆ ಇರುವಂತದ್ದು, ಇಷ್ಟು ಸಮರ್ಪಕವಾದಂತಹ ವಿಲೇವಾರಿ ಆಹಾರೋದ್ಯಮದಲ್ಲಿ ಆಗದೆ ಇದ್ದಾಗ ಇವರ ಯೋಜನೆಗಳು ಸರ್ಕಾರದ ತಳಮಟ್ಟದಲ್ಲಿಯೇ ಹೋಗ್ತಾ ಇದೆ. ಉದಾಹರಣೆಗೆ ನಾವು ತಮಿಳುನಾಡನ್ನ ತೆಗೆದುಕೊಂಡ್ರೆ, ತಮಿಳುನಾಡಿನಲ್ಲಿ 100% ಕೂಡ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿನ ವ್ಯವಸ್ಥಿತವಾದ ರೀತಿಯಲ್ಲಿ, ಉದಾಹರಣೆ ಇರಬಹುದು, ತಮಿಳುನಾಡಿನಲ್ಲಿ ನಾವು ಒಂದು ಕಾರ್ಯಕ್ರಮಗಳಿಗೆ ಪ್ರವಾಸ ಹೋದಾಗ ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಆ ಒಂದು ಅಮ್ಮ ಕ್ಯಾಂಟೀನ್ ಇರ್ಬೋದು, ಅಥವಾ ಎಲ್ಲ ಒಂದು ಈ ಗುಣಮಟ್ಟದ ಆಹಾರ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ತಮಿಳುನಾಡಲ್ಲಿ ಸಿಗ್ತಾ ಇದೆ. ಇದೇ ನಾವು ಅದೇ ಬೆಲೆಯನ್ನ ಬೆಂಗಳೂರಿಗೆ ಹೋಲಿಸಿದ್ರೆ ಜನಸಾಮಾನ್ಯರು ಬದುಕುವಂತ ಸಿಚುವೇಶನ್ ಇಲ್ಲ. ಯಾಕೆಂದ್ರೆ ಒಂದೆಡೆ ಟ್ಯಾಕ್ಸ್, ಇನ್ನೊಂದ್ ಕಡೆ ಅದು ಇದು ಅಂತ ಹೇಳಿ ಎಲ್ಲವೂ ಕೂಡ ಹೋಟೆಲ್ಗಳಿರ್ಬೋದು ಅಥವಾ ತಿಂಡಿ ತಿನಿಸುಗಳಿರ್ಬೋದು, ದಿನನಿತ್ಯ ಉಪಯೋಗಿಸುವಂತ ಎಲ್ಲಾ ಉತ್ಪನ್ನಗಳು ಕೂಡ ಟ್ಯಾಕ್ಸ್. ಆದ್ರೆ ಮನುಷ್ಯನ ಕಾರ್ಮಿಕ ವರ್ಗದ ವಲಯದಲ್ಲಿ ಯಾವುದೇ ರೀತಿಯ ಸ್ಯಾಲರಿಗಳು ಕೂಡ ವರ್ಷಕ್ಕೆ ಒಂದೇ ಬಾರಿ ಇನ್ಕ್ರಿಮೆಂಟ್ ಆಗತ್ತೆ. ಆದ್ರೆ ಸರ್ಕಾರದಲ್ಲಿ ಟ್ಯಾಕ್ಸ್ಗಳು ಮತ್ತೊಂದು ವರ್ಷಕ್ಕೆ 3 ಬಾರಿ ಇನ್ಕ್ರಿಮೆಂಟ್ ಆಗತ್ತೆ. ಯಾಕೆ ನಮ್ಮ ಈ ಸರ್ಕಾರ ಯಾಕೆ ಬೇಕಾಗಾದ್ರೆ? ಇವೆಲ್ಲ ಯೋಜನೆಗಳನ್ನ ನೋಡೋದಾದ್ರೆ ತಮಿಳುನಾಡಿಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಹೋಲಿಸೋದಾದ್ರೆ, ತಮಿಳುನಾಡಲ್ಲಿ 100% ರಾಜಕೀಯ ನ್ಯಾಯಸಮ್ಮತವಾಗಿಯೇ ನಡೀತಾ ಇದೆ. ಆ ಫ್ಯಾಮಿಲಿ ಒಳಗೆ ಅವರ ಒಂದು ಕರುಣಾನಿಧಿ ಇರ್ಬೋದು ಅಥವಾ ಜಯಲಲಿತಾ ಅವರ ಫ್ಯಾಮಿಲಿ ಒಳಗೆ ಏನೇ ಬಿಕ್ಕಟ್ಟಿರ್ಬೋದು, ಜನಸಾಮಾನ್ಯರಿಗೆ ತೋರಿಸುವಂತಹ ನಿಟ್ಟಿನಲ್ಲಿ ಒಳ್ಳೆ ರೀತಿಯಾದ ಸಮರ್ಪಕವಾದಂತಹ ರಾಜಕೀಯ ತಮಿಳುನಾಡಲ್ಲಿ ಇಂದಿಗೂ ನಡೀತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರದಲ್ಲಿ ಅವರ ಸ್ವಂತಿಕೆ, ಅವರ ಮಗನಿಗೆ ಇಷ್ಟ ಆಸ್ತಿ, ಅವರ ಮೊಮ್ಮಗನಿಗೆ ಇಷ್ಟ ಆಸ್ತಿ, ಅವರ ಹೆಂಡತಿಗೆ ಇಷ್ಟ ಆಸ್ತಿ, ಅವರ ಬಂಗಲೆ, ಅವರ ಐಷಾರಾಮ್ಯ ಕಾರು, ದುಬಾರಿ ಜೀವನ, ಇವೆಲ್ಲ ಜನಸಾಮಾನ್ಯರ ಟ್ಯಾಕ್ಸ್ಗಿಂದಲೇ ಇವರೇ ಬದುಕುದಾದ್ರೆ ಅವರು ರಾಜಕೀಯಕ್ಕೆ ಯಾಕೆ ಹೋಗ್ಬೇಕು? ರಾಜಕೀಯಕ್ಕೆ ಹೋಗಿ ಜನರಿಗೆ ಜನಸಾಮಾನ್ಯರಿಗೆ ಏನ್ ಲಾಭ ಇದೆ ಅಲ್ವಾ? ಆ ಕಾರಣಕ್ಕಾಗಿ ಸರ್ಕಾರಗಳು ಕೂಡ ವ್ಯವಸ್ಥೆಯಾದ ರೀತಿಯಲ್ಲಿ ಎಲ್ಲಾ ದಿನ ಬಳಕೆ ವಸ್ತುಗಳನ್ನ ಬಜೆಟ್ಗಳಲ್ಲಿ ಕಡಿಮೆಯಾಗಿ ಬಳಸುವಂತೆ ಪ್ರೇರೇಪಣೆ ಮಾಡಬೇಕು. ಉದಾಹರಣೆಗೆ 1 kg ನಾವು ಈರುಳ್ಳಿ ತೆಗೆದುಕೊಂಡ್ರೆ ನಾವು ಬೆಂಗಳೂರಲ್ಲಿ ಒಂದು ರೇಟು, ಮಂಗಳೂರಲ್ಲಿ ಒಂದು ರೇಟು, ಉಡುಪಿಯಲ್ಲಿ ಒಂದು ರೇಟ್ ಇರುವುದಲ್ಲ. ಕರ್ನಾಟಕ ಸರ್ಕಾರದ ಒಂದು ಆಹಾರೋದ್ಯಮ ಅಥವಾ ಈ ಒಂದು ಫುಡ್ ಸೆಕ್ಷನ್ ಏನಿದೆ, ಇವೆಲ್ಲ ಕೂಡ ಕ್ರಮೇಣ ಮಟ್ಟದಲ್ಲಿ, ಯಾಕಂದ್ರೆ ರೈತನಿಗೆ ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆ ಸಿಗ್ಬೇಕು. ದಳ್ಳಾಳಿಗಳು ಯಾರಿದ್ದಾರೆ, ಯಾವುದೇ ವಸ್ತುಗಳಿಗೆ ಮಧ್ಯವರ್ತಿಗಳು ಯಾರಿದ್ದಾರೆ ಅವರುಗಳನ್ನ ನಿಷ್ಕ್ರಿಯ ಮಾಡಬೇಕು. ಆವಾಗ ಬೆಳೆದಂತಹ ಬೆಳೆ ನೇರವಾಗಿ ಮಾರುಕಟ್ಟೆಗೆ ಬರ್ತದೆ, ಮಾರುಕಟ್ಟೆಗೆ ಬಂದಂತಹ ಉತ್ಪನ್ನಗಳು ನೇರವಾಗಿ ಗ್ರಾಹಕನಿಗೆ ಸಿಗ್ತದೆ. ಆವಾಗ ರೈತನು ಉಸಿರಾಡುವಂತ ಸಾಧ್ಯತೆ ಇರುತ್ತೆ. ಇದೇನಾಗ್ತದೆ ಅಂತ ಹೇಳಿದ್ರೆ, ಉತ್ತಮ ಗುಣಮಟ್ಟದ ಬೆಳೆಯನ್ನ ಬೆಳಿತಾನೆ, ಅದು ದಳ್ಳಾಳಿಗೆ ಹೋಗ್ತದೆ. ದಳ್ಳಾಳಿ ಅದನ್ನ ಜಾಸ್ತಿ ರೇಟಿಗೆ ಮಾರ್ಕೊಂಡು ಅವನು ಸಿಟಿ ಕಡೆ ಜೀವನ ಮಾಡ್ತಾನೆ. ಹಾಗಾದ್ರೆ ರೈತನಿಗೆ ಇಲ್ಲಿ ಸಿಕ್ಕಿರುವಂತದ್ದು 50% ಅಲ್ಲಿ ಸಿಕ್ಕಿರುವಂತದ್ದು 5% ಮಾತ್ರ. 45% ಕೂಡ ದಳ್ಳಾಳಿಗಳ ಮನ ಸೇರ್ತಾ ಇದೆ. ಅದನ್ನ ಕಡಿವಾಣ ಹಾಕಿದ್ರೆ ಜನಸಾಮಾನ್ಯ ಅನುಕೂಲ ಆಗುತ್ತೆ. ಸರ್ಕಾರದ ಎಲ್ಲಾ ಯೋಜನೆಗಳು ಇದೇ ರೀತಿ ಮಾಡಿದ್ರೆ ಮುಂದಿನ ದಿನ ಸಾಮಾನ್ಯ ನಾಗರಿಕ ಕೂಡ ಒಳ್ಳೆ ವ್ಯಕ್ತಿಗತವಾಗಿ ಈ ಸರ್ಕಾರದ ಅಂಡರ್ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಮಾಡ್ತಾ ಹೋದ್ರೆ ಸರ್ಕಾರಗಳು 5 ವರ್ಷ ಅಲ್ಲ 3 ವರ್ಷ ಕೂಡ ಎತ್ತಂಗಡಿ ಆಗುವ ಚಾನ್ಸಸ್ 100% ಇದೆ. ನಾಗರಿಕನಾಗಿ ನಾ ಹೇಳ್ತಾ ಇದ್ದೀನಿ. ಎಸ್, ಖಂಡಿತ ಸರ್. ಈ ವಿಚಾರವಾಗಿ ಮಾತಾಡ್ತಾ ಹೋದ್ರೆ ತುಂಬಾ ವಿಷಯಗಳಿರುತ್ತೆ. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕೆ. ಈಗಾಗಲೇ ನೀವೊಂದು ಉದಾಹರಣೆಯಲ್ಲಿ ನಿಲ್ಸಿದ್ರಿ ನೀವು. ಎಸ್, ಈಗ ಉದಾಹರಣೆಗೆ ಸಮಯ ಮೀರ್ತಾ ಇರುವ ಕಾರಣ ನಾನು ಉದಾಹರಣೆಗಿಂತ ನಂದು ನೆಕ್ಸ್ಟ್ ಬಜೆಟ್ನ ಬಗ್ಗೆ ನಂದೊಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಚುನಾವಣೆ ಹತ್ತಿರ ಆಗುವಂತಹ ಸಂದರ್ಭಗಳಲ್ಲಿ ಬಜೆಟ್ ಅನ್ನು ಮಂಡಿಸಬಾರದು. ಯಾಕಂದ್ರೆ ಈಗ ಮಂಡಿಸುವಂತಹ ಬಜೆಟ್ ಏನಿದೆ ಅದು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಮಂಡಿಸ್ತಾ ಇರುವಂತಹ ಬಜೆಟ್. ಅಲ್ಲಿ 2 ರೀತಿಯಲ್ಲಿ ಮಾಡಬಹುದು. ಒಂದೇ, ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗಬಾರ್ದು ಅಂತ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು, ಅಥವಾ ಜನವರಿ ತಿಂಗಳ ಮೊದಲೇ ಚುನಾವಣೆ ಆಗುವಾಗೆ ಮುಂದಿನ ಯಾವುದೇ ಸರ್ಕಾರದ ಯಾವುದೇ ಚುನಾವಣೆಗಳಿದ್ರೆ ಡಿಸೆಂಬರ್ ತಪ್ಪಿದ್ರೆ ಜನವರಿ ತಿಂಗಳಲ್ಲೇ ಆಗಬೇಕು. ಆಗ ಮಕ್ಕಳ ಪರೀಕ್ಷೆ ಮೇಲೂ ಕೂಡ ಬಾಧಕ ಆಗುದಿಲ್ಲ. ಯಾಕಂದ್ರೆ ಫೆಬ್ರವರಿ ನಂತರ ಈಗ ಮಕ್ಕಳಿಗೆ ಎಕ್ಸಾಮ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ತಗೊಂಡ್ರೆ ಈ ಹೈಸ್ಕೂಲ್ ನಿಂದ ಹಿಡಿದು ಡಿಗ್ರಿ ಮಕ್ಕಳವರೆಗೆ ಮೇ ತಿಂಗಳವರೆಗೆ ಎಕ್ಸಾಮ್ಸ್ ನಡೀತದೆ. ಈ ಮಕ್ಕಳ ಎಕ್ಸಾಮ್ಗಳ ಮಧ್ಯೆ ಚುನಾವಣೆ, ಅದರಲ್ಲೂ ಡಿಗ್ರಿ ಮಕ್ಕಳು, ಅವರಿಗೆ 18 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ವೋಟ್, ಆ ವೋಟಿಂಗ್ ಇರುವ ಕಾರಣ ಅವರು ಚುನಾವಣೆಯ ಗುಂಗಿನಲ್ಲೇ ಅವರ ಪರೀಕ್ಷಾ ದಿನಗಳನ್ನು ಕೂಡ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಸೊ ಮುಂದಿನದರಲ್ಲಿ ಸರ್ಕಾರ ಚುನಾವಣೆ ಏನೇ ಆಗಲಿ ನಿಗದಿ ಮಾಡುವುದಿದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳೊಳಗೆ ಚುನಾವಣೆ ಮುಗಿಸಬೇಕು. ಹೊಸ ಸರ್ಕಾರ ಮಾತ್ರ ಬಜೆಟ್ ಅನ್ನು ಸಲ್ಲಿಸುವ ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು. ಆಗ ಏನಾಗ್ತದೆ, ಸಲ್ಲಿಸಿದಂತ ಬಜೆಟ್ ಇದೆಯಲ್ಲ ಅದು ಹೊಸ ಸರ್ಕಾರದ್ದಾಗಿರ್ತದೆ, ಜನರಿಗೆ ನೇರವಾಗಿ ತಲುಪ್ತದೆ ಅಂತ ನನ್ನ ಭಾವನೆ. ಖಂಡಿತವಾಗಿ ಈ ಒಂದು ವಿಚಾರವನ್ನು ಮಾತಾಡ್ತಾ ಇದ್ರೆ ಬಹುಶಃ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಬಹುಶಃ ಸಮಯ ಮೀರಿದೆ. ಆದ್ರೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್.
ವೀಕ್ಷಕರೇ, ನೀವೇ ನೋಡಿದ ಹಾಗೆ ಒಂದು ರಾಜಕಾರಣ ಹೇಗಿರಬೇಕು, ಬಜೆಟ್ ಅಂದರೆ ಹೇಗಿರಬೇಕು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಇನ್ನು ಬಜೆಟ್ಗಳು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಬರಬಾರ್ದು, ಅದಕ್ಕಿಂತ ಮುಂಚೆಗೆ ಒಂದು ಬಜೆಟನ್ನು ನಿರ್ಮಾಣ ಮಾಡಬೇಕು ಅಥವಾ ಅದಕ್ಕಿಂತ ಮುಂಚೆ ಚುನಾವಣೆಗಳಾಗಬೇಕು ಅಂತಕ್ಕಂಥ ಮಾತುಗಳು. ಇನ್ನು ಜಾತಿ ಆಧಾರಿತವಾದಂಥ ಒಂದು ಬಜೆಟ್ಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.